ಯೂಟ್ಯೂಬ್లో ವೀಡಿಯೋಸ್ ಆಮೇಲೆ ಇದು ಕಳಿಸ್ತೀನಿ ನಾನು ಕಂಪ್ಯೂಟರ್ ಇತ್ತು ಮಾಡೋದಕ್ಕೆ ಓಕೆ ಅಲ್ವಾ ಕಲರ್ ಸೂಪರ್ ಆಗಿದೆ ಸಾಕಲ್ವಾ ಪುರುಷರಿಗೆ ಒಳ್ಳೆ ಕಲರ್ ಗೊತ್ತೈತೆ ಅಲ್ವಾ ಫೋಕಸ್ ಆಟೋ ಇದೆ ಅದೇ ಇಲ್ಲಾಗಿದೆ ಫೋಕಸ್ ಅಲ್ಲ ಔಟ್ ಆಗಿದೆ ಮತ್ತೆ ವೈಡಲ್ಲಿ ಇಟ್ಬಿಡು ಫೋಕಸ್ ಒಂದ್ಸತಿ ಮ್ಯಾನ್ಯಲ್ ಮಾಡ್ಬಿಟ್ಟು ವೈಡಲ್ಲಿ ಇಟ್ಬಿಡು ಅವ್ರಿಗೂ ಆಮೇಲೆ ಬಂದ್ಮೇಲೆ ಫಿಟ್ ಮಾಡಿ ಮ್ಯಾನ್ಯಲ್ ಫೋಕಸ್ ಮಾಡ್ಬಿಟ್ಟು ಇಲ್ಲಿ ಫ್ರೇಮ್ ಇಡು ಇಷ್ಟು ದೇವ್ರ ಸಮೇತ ಎಲ್ಲ ವೈಡಲ್ಲಿ ಇಟ್ಬಿಡು ಚಂದ ಹಿಂಗದೆ ದೈತ್ಯರ ಕೊಂದ ಪುರಂದರ ವಿಠಲ ಚಂದ ಕೊಳಲನು ದೂತ ಬಂದ ಗೋಪಿಯ ಕಂದ ಕೊಳಲನು ದೂತ ಬಂದ ಗೋಪಿಯ ಕಂದ ಕೊಳಲನು ದೂದು ಬರು ಚಂದ ಕೊಳಲನು ದೂದು ಬರು ಎನ್ನ ಪಾಲಿಸೋ ಎನ್ನ ಪಾಲಿಸೋ ಕರುಣಾಕರ ಎನ್ನ ಪಾಲಿಸೋ ಕರುಣಾಕರ ಎನ್ನ ಪಾಲಿಸೋ ಕರುಣಾಕರ ಪನ್ನಗ ಶಯನ ಗದಾ ಪನ್ನಗ ಶಯನ ಗದಾಧರ ಎನ್ನ ಪಾಲಿಸೋ ಕರುಣಾಕರ ಎನ್ನ ಪಾಲಿಸೋ ಕರುಣಾಕರ ಎನ್ನ ಪಾಲಿಸೋ ಕರುಣಾಕರ ದೇವಕಿ ನಂದನ ಹರಿ ಮಧುಸೂದನ ದೇವಕಿ ನಂದನ ಹರಿ ಮಧುಸೂದನ ಅಸುರಾಂತಕ ಮುರಳೀಧರ ಅಸುರಾಂತಕ ಮುರಳೀಧರ ಬಿಸರುಹನಾಭ ಸರ್ವೇಶನೇ ಮುನಿ ಬಿಸರುಹನಾಭ ಸರ್ವೇಶನೇ ಮುನಿ ಮಾನಸ ಸಂಚಾರ ಮಾಧವ ಎನ್ನ ಪಾಲಿಸೋ ಕರುಣಾಕರ ಎನ್ನ ಪಾಲಿಸೋ ಕರುಣಾಕರ ಎನ್ನ ಪಾಲಿಸೋ ಪರಮ ಪುರುಷ ಉರಗಾಸನ ವಾಹನ ಪರಮ ಪುರುಷ ಉರಗಾಸನ ವಾಹನ ದುರಿತ
सरसिज भव गिरिजावल्लभनुत सरसिज भव गिरिजावल्लभनुत वरसुजनावळि पावना ಎನ್ನ ಪಾಲಿಸೋ ಕರುಣಾಕರ ಎನ್ನ ಪಾಲಿಸೋ ಕರುಣಾಕರ ಎನ್ನ ಪಾಲಿಸೋ ಕಾಮನ ಪಿತ ಮುಚುಕುಂದ ವರದನೆ ಕಾಮನ ಪಿತ ಮುಚುಕುಂದ ವರದನೆ ಜೀವನಯನ ನಾರಾಯಣ ಜೀವನಯನ ನಾರಾಯಣ ಶ್ರೀವತ್ಸಲಾಂಚನ ಗುರು ಮಹಿಪತಿ ಸುತ ಶ್ರೀವತ್ಸಲಾಂಚನ ಗುರು ಮಹಿಪತಿ ಸುತ ಜೀವನ ಸಕಹೆ ಶ್ರೀ ಕೃಷ್ಣ ಎನ್ನ ಪಾಲಿಸೋ ಕರುಣಾಕರ ಎನ್ನ ಪಾಲಿಸೋ ಕರುಣಾಕರ ಎನ್ನ ಪಾಲಿಸೋ ಕರುಣಾಕರ ಪನ್ನಗ ಶಯನ ಗದಾಧರ ಪನ್ನಗ ಶಯನ ಗದಾಧರ ಎನ್ನ ಪಾಲಿಸೋ ಕರುಣಾಕರ ಎನ್ನ ಪಾಲಿಸೋ ಎನ್ನ ಪಾಲಿಸೋ ಎನ್ನ ಪಾಲಿಸೋ ಕರುಣಾಕರ आइलो कई बार ಶ್ರೀ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶೋ ವಿಜಯತೆ ಶ್ರೀ ಪುರುಷೋತ್ತಮ ಮಾಸದಲ್ಲಿ ಜಪಿಸುವ 33 ಮಂತ್ರಗಳು ಸರ್ವಾನ ರಿಪೀಟ್ ಕೋರ್ ಕಮಂಡ್ ನಿಮ್ಗೆ ಆಯ್ತಾ ಶ್ರೀ ವಿಷ್ಣವೇ ನಮಃ ಶ್ರೀ ಜಿಷ್ಣವೇ ನಮಃ ಶ್ರೀ ಮಹಾವಿಷ್ಣವೇ ನಮಃ ಶ್ರೀ ಹರಯೇ ನಮಃ ಶ್ರೀ ಕೃಷ್ಣಾಯ ನಮಃ ಶ್ರೀ ಅಧೋಕ್ಷಜಾಯ ನಮಃ ಶ್ರೀ ಕೇಶವಾಯ ನಮಃ ಶ್ರೀ ಮಾಧವಾಯ ನಮಃ ಶ್ರೀ ರಾಮಾಯ ನಮಃ ಶ್ರೀ ಅಚ್ಯುತಾಯ ನಮಃ ಶ್ರೀ ಪುರುಷೋತ್ತಮಾಯ ನಮಃ ಶ್ರೀ ಗೋವಿಂದಾಯ ನಮಃ ಶ್ರೀ ವಾಮನಾಯ ನಮಃ ಶ್ರೀ ಶ್ರೀಧರಾಯ ನಮಃ ಶ್ರೀ ಶ್ರೀಕಂಠಾಯ ನಮಃ ಶ್ರೀ ವಿಶ್ವಸಾಕ್ಷಿಣೇ ನಮಃ ಶ್ರೀ ನಾರಾಯಣಾಯ ನಮಃ ಶ್ರೀ ಮಧುರಿಪವೇ ನಮಃ ಶ್ರೀ ಅನಿರುದ್ಧಾಯ ನಮಃ ಶ್ರೀ ತ್ರಿವಿಕ್ರಮಾಯ ನಮಃ ಶ್ರೀ ವಾಸುದೇವಾಯ ನಮಃ ಶ್ರೀ ಜಗದ್ಯೋನಯೇ ನಮಃ ಶ್ರೀ ಶೇಷತಲ್ಪನಿವಾಸಿನೇ ನಮಃ
श्री संकर्षणाय नमः श्री संकर्षणाय नमः श्री प्रद्युम्नाय नमः श्री प्रद्युम्नाय नमः श्री दैत्यारये नमः श्री दैत्यारये नमः श्री विश्वतोमुखाय नमः श्री विश्वतोमुखाय नमः श्री जनार्दनाय नमः श्री जनार्दनाय नमः श्री धराधराय नमः श्री धराधराय नमः श्री गरुडध्वजाय नमः श्री गरुडध्वजाय नमः श्री हृषीकेशाय नमः श्री ऋषिकेशाय नमः श्री पद्मनाभाय नमः श्री पद्मनाभाय नमः श्री मधुसूदनाय नमः श्री मधुसूदनाय नमः गोवर्धनधरं वन्दे गोपालं गोपरूपिणं गोकुलोत्सवमीशानं गोविन्दं गोपिकाप्रियम् ಕಾಳಿಂಗನ ಬಾಲವ ಪಿಡಿದು ಕಾಳಿಂಗನ ಬಾಲವ ಪಿಡಿದು ತಲೆಯ ಮೇಟಿ ಕುಣಿದನು ಕೃಷ್ಣ ತಲೆಯ ಮೇಟಿ ಕುಣಿದನು ಕೃಷ್ಣ ತಲೆಯ ಮೇಟಿ ಕುಣಿದಾಡು ಕೃಷ್ಣ ತಲೆಯ ಮೇಟಿ ಕುಣಿದಾಡು ಕೃಷ್ಣ ಕಾಳಿಂಗನ ಬಾಲವ ಪಿಡಿದು ಕಾಳಿಂಗನ ಬಾಲವ ಪಿಡಿದು ತಲೆಯ ಮೇಟಿ ಕುಣಿದಾಡು ಕೃಷ್ಣ ತಲೆಯ ಮೇಟಿ ಕುಣಿದಾಡು ಕೃಷ್ಣ ಯಮುನಾ ನದಿಯಲ್ಲಿ ಮಿಂದು ಯಮುನಾ ನದಿಯಲ್ಲಿ ಮಿಂದು ಅಮಿತ ಜೀವರ ಕೊಂದು ಅಮಿತ ಜೀವರ ಕೊಂದು ರಮಿಸುವನ ಫಣಿವರನ ರಮಿಸುವನ ಫಣಿವರನ ರಮಿಸುವನ ಫಣಿವರನ ರಮಿಸುವನ ಫಣಿವರನ ರಮಿಸುವನ ಫಣಿವರನ ತಲೆಯ ಮೇಟಿ ಕುಣಿದಾಡು ಕೃಷ್ಣ ತಲೆಯ ಮೇಟಿ ಕುಣಿದಾಡು ಕೃಷ್ಣ ಕಾಲಲಂದುಗೆ ಗೆಜ್ಜೆ ಕೊಳಲನು ಪಿಡಿಯುತ್ತ ಕಾಲಲಂದುಗೆ ಗೆಜ್ಜೆ ಕೊಳಲನು ಪಿಡಿಯುತ್ತ ನಲಿಯುತ್ತಲಿ ಗಾವುತ್ತಲಿ ನಲಿಯುತ್ತಲಿ ಗಾವುತ್ತಲಿ ನಲಿಯುತ್ತಲಿ ಗಾವುತ್ತಲಿ ನಲಿಯುತ್ತಲಿ ಗಾವುತ್ತಲಿ ನಲಿಯುತ್ತಲಿ ಗಾವುತ್ತಲಿ ತಲೆಯ ಮೇಟಿ ಕುಣಿದಾನು ಕೃಷ್ಣ ತಲೆಯ ಮೇಟಿ ಕುಣಿದಾಡು ಕೃಷ್ಣ ತಲೆಯ ಮೇಟಿ ಕುಣಿದಾಡು ಕೃಷ್ಣ ತಲೆಯ ಮೇಟಿ ಕುಣಿದಾಡು ಕೃಷ್ಣ ಗುರು ಮಲ್ಲಿನಾಥನ
ಶ್ರೀಕೃಷ್ಣನು ಗುರು ಮಲ್ಲಿನಾಥನು ವರದ ಶ್ರೀಕೃಷ್ಣನು ಗುರುಹುಗಳ ಕರುಣಿಸುತ್ತ ಗುರುಹುಗಳ ಕರುಣಿಸುತ್ತ ಗುರುಹುಗಳ ಕರುಣಿಸುತ್ತ ಗುರುಹುಗಳ ಕರುಣಿಸುತ್ತ ಗುರುಹುಗಳ ಕರುಣಿಸುತ್ತ ತಲೆಯ ಮೇಟಿ ಕುಣಿದಾಳು ಕೃಷ್ಣ ತಲೆಯ ಮೇಟಿ ಕುಣಿದಾಳು ಕೃಷ್ಣ ಕಾಳಿಂಗನ ಬಾಲವ ಪಿಡಿದು ಕಾಳಿಂಗನ ಬಾಲವ ಪಿಡಿದು ತಲೆಯ ಮೇಟಿ ಕುಣಿದಾಳು ಕೃಷ್ಣ 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 ಸಂಘ ಬಾಲಕ ಗಣಪ ಬಾಲಕ ಗಣಪ ನಿನ್ನ ಮಹಿಮೆಯನ್ನು ಭೂಲೋಕದಲ್ಲಿ ನೀನು ಕೊಂಡಾಡುವರು ಶೀಲ ಮೂರುತಿ ಬಾಲಕ ಗಣಪ ಬಾಲಕ ಗಣಪ ಸೊಂಡಿಲು ಉಂಟು ದಾಡೆಗಳುಂಟು ಸೊಂಡಿಲು ಉಂಟು ದಾಡೆಗಳುಂಟು ಬಾಲ ಇಲ್ಲ ಏಕೆ ಗಣಪ ಶೂಲಾಕಾರದ ಕಿವಿಗಳ ಎಡೆಯಲ್ಲಿ ಗಾಳಿ ಬೀಸುತ್ತಿರುವೆ ಗಣಪ ಆ ಗಣಪ ನಿನ್ನ ಮಹಿಮೆಯನು ಭೂಲೋಕದಲ್ಲಿ ನೀನು ಕೊಂಡಾಡುವರು ಶಿಲಾ ಮೂರುತಿ ಬಾಲಕ ಗಣಪ ತಾಂಡವ ನೃತ್ಯವ ನಾಡುತ್ತಿಯಂತೆ ತಾಂಡವ ನೃತ್ಯವ ನಾಡುತ್ತಿಯಂತೆ ಸೊಂಡಿಲ ಮೇಲಕ್ಕೆ ಎತ್ತುತ್ತಿಯಂತೆ ಸೊಂಡಿಲ ಮೇಲಕ್ಕೆ ಎತ್ತುತ್ತಿಯಂತೆ ಹೊಟ್ಟೆಯ ಭಾರವ ಹೊತ್ತುಕೊಂಡು ನೀ ಹೇಗೆ ಕುಣಿವೆ ಗಣಪ ಗಣಪ ವಿದ್ಯೆ ಬುದ್ಧಿಯಲ್ಲಿ ನಿಪುಣನಂತೆ ವಿದ್ಯೆ ಬುದ್ಧಿಯಲ್ಲಿ ನಿಪುಣನಂತೆ ಎಲ್ಲವೂ ಮಕ್ಕಳಂತೆ ವಿದ್ಯೆಯನ್ನು ಕಲಿಯುವ ಮಕ್ಕಳನ್ನು ನೀ ವಿದ್ಯೆಯನ್ನು ಕಲಿಯುವ ಮಕ್ಕಳನ್ನು ನೀ ಪ್ರೀತಿಯಿಂದ ಸಲಹೋ ಗಣಪ ನಿನ್ನ ಮಹಿಮೆಯನು ಭೂಲೋಕದಲ್ಲಿ ನೀನು ಕೊಂಡಾಡುವರು ಶಿಲಾ ಮೂರುತಿ ಬಾಲಕ ಗಣಪ ಹರಿ ಓಂ. ಅಧಿಕ ಮಾಸದ 9ನೇ ದಿನದ ಕಾರ್ಯಕ್ರಮ ಈಗ ಪ್ರಾರಂಭವಾಗಲಿದೆ. ಪೂಜ್ಯ ಬ್ರಹ್ಮಣ್ಣಾಚಾರ್ಯ ಅವರು ಚಿತ್ತೈಸಿದ್ದಾರೆ. ಅವರಿಗೆ ನಿನ್ನೆಯಿಂದ ಭಾಗವತ
ನಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದಾರೆ. ವಿದ್ವಾಂಸರು, ಅಧ್ಯಯನಶೀಲರು ಮತ್ತು ಅಧ್ಯಾಪನ ಮಾಡುವಂತಹ ಪಂಡಿತರು. ನಮ್ಮ ದ್ವಾರಕನಾಥ ಭವನ ಸಮಿತಿಯ ಪರವಾಗಿ ಅವರಿಗೆ ಸುಸ್ವಾಗತ, ಹೃತ್ಪೂರ್ವಕ ಸ್ವಾಗತವನ್ನು ಕೋರಿ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತ ನಿವೇದನೆ ಮಾಡಿಕೊಳ್ತಾ ಇದ್ದೀನಿ. ಎಲ್ಲರೂ ತಮ್ಮ ಮೊಬೈಲನ್ನು ದಯವಿಟ್ಟು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡಿಗೆ ಹಾಕಿ. ಎರಡನೇ ದಿನದ ಭಾಗವತ ಪ್ರವಚನವನ್ನು ಮುಂದುವರಿಸಬೇಕಂತ ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೆ. ಶ್ರೀ ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ. ನೈಮಿಷೇ ನಿಮಿಷಕ್ಷೇತ್ರೇ ಋಷಯಃ ಶೌನಕಾದಯಃ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರಸಮಮಾಸತ. ಎಲ್ಲ ಪುರಾಣಗಳು ಕೂಡ ಸಾಮಾನ್ಯವಾಗಿ ಶೌನಕರ ಪ್ರಶ್ನೆ, ಸೂತರ ಉತ್ತರ, ಸೂತ ಶೌನಕಾದಿಗಳ ಸಂವಾದದಲ್ಲಿ ಸಮಗ್ರ ಪುರಾಣ ಪ್ರಪಂಚ ನಮ್ಮ ನಿಮ್ಮೆಲ್ಲರ ತನಕ ಹರಿದು ಬಂದಿದ್ದು. ಈ ಎಲ್ಲ ಪುರಾಣಗಳ ಉಗಮವಾದ ಪವಿತ್ರವಾದ ಸ್ಥಳವೇ ನೈಮಿಷಾರಣ್ಯ ಕ್ಷೇತ್ರ. ಆ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಇರುವಂತಹ ಸಾವಿರ ಸಾವಿರ ಸಂಖ್ಯೆಯ ಋಷಿಗಳು ಒಮ್ಮೆ 1000 ವರ್ಷ ನಡೆಯುವಂತಹ ಒಂದು ಸತ್ರವನ್ನು ಮಾಡಿದ್ದಾರೆ. ಒಂದು ದಿನ ಪ್ರಾತಃಸವನ ಆದ ಮೇಲೆ ಅಲ್ಲಿಗೆ ಬಂದಂಥ ಸೂತರನ್ನು ಸತ್ಕಾರ ಮಾಡಿ ಕೇಳ್ತಾ ಇದ್ದಾರೆ, ನೀವು ವೇದವ್ಯಾಸ ದೇವರ ಶಿಷ್ಯರು, ಅವರು ಏನೆಲ್ಲ ತಿಳಿದ ಸರ್ವಜ್ಞರಾಗಿದ್ದಾರೋ ಅಂತಹ ಸರ್ವಜ್ಞರಾದ ವೇದವ್ಯಾಸರಲ್ಲಿ ಅನೇಕ ಋಷಿಗಳು ಮುನಿಗಳು ಅಧ್ಯಯನ ಮಾಡಿದ್ದಾರೆ. ಅಂತೆ ತಾವು ಕೂಡ
ವೇದವ್ಯಾಸದೇವರ ಅನುಗ್ರಹದಿಂದ ಪುರಾಣ, ಇತಿಹಾಸ ಗ್ರಂಥ, ಧರ್ಮಶಾಸ್ತ್ರ ಇದನ್ನೆಲ್ಲ ವ್ಯಾಸರ ಮುಖ ಕಮಲದಿಂದ ಆಸ್ವಾದನೆ ಮಾಡಿದವರು. ಭಕ್ತಿಯಿಂದ ಬೇಡುವ ಶಿಷ್ಯರಿಗೆ ಎಲ್ಲ ಭಗವಂತನ ರಹಸ್ಯ ತತ್ವಗಳನ್ನು ತಿಳಿಸುವಂತಹವರು. ಅಂತಹ ನಿಮ್ಮಲ್ಲಿ ನಮ್ಮದು ಜಿಜ್ಞಾಸೆ, ಪ್ರಶ್ನೆ, ಸಂಶಯ ಅಂತ ಹೇಳಿ 6 ಪ್ರಶ್ನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಬಹುಮುಖ್ಯವಾದ ಒಂದು ಪ್ರಶ್ನೆ, ಮನುಷ್ಯ ಮಾತ್ರದವರಿಗೆ ಮೋಕ್ಷಕ್ಕೆ ಸಾಧನೆ ಯಾವುದು? ಏನು ಮಾಡಿದರೆ ಹುಟ್ಟು ಸಾವಿನ ಈ ಚಕ್ರದಿಂದ ಹೊರಗೆ ಬರಬಹುದು? ಎಲ್ಲ ವ್ಯಥೆಗಳಿಂದ ಪಾರಾಗಿ ದುಃಖ ಲವಲೇಶ ಇಲ್ಲದ ಸುಖವೇ ಸುಖವಾಗಿ ಇರುವಂತಹ ಲೋಕ, ವೈಕುಂಠ ಇದನ್ನು ಪಡಿಬಹುದು. ಇದಕ್ಕೆ ಸಾಧನ ಏನು? ಆಮೇಲೆ ಕಲಿಯುಗದ ಮನುಷ್ಯರು ಅಲ್ಪವಾದ ಆಯುಷ್ಯವುಳ್ಳವರು. ಅವರಿಗೆ ಯಾವುದೇ ವಿಧವಾದ ಸಾಧನೆಯನ್ನು ಬಹುಕಾಲ ಮಾಡುವ ಯೋಗ್ಯತೆ ಇಲ್ಲ. ಹೇಳಿದ್ದನ್ನು, ಶಾಸ್ತ್ರದ ಪ್ರಮೇಯವನ್ನು ತರ್ಕಬದ್ಧವಾಗಿ ತಿಳಿದುಕೊಳ್ಳುವ ಬುದ್ಧಿ ಕೂಡ ಋಷಿಗಳಿಗೆ, ಮುನಿಗಳಿಗೆ, ಜ್ಞಾನಿಗಳಿಗೆ, ದೇವತೆಗಳಿಗಿರುವಷ್ಟು ಮನುಷ್ಯರಿಗಿಲ್ಲ. ಇರುವ ಬುದ್ಧಿಯನ್ನು ಬೇರೆ ಬೇರೆ ಕಡೆಗೆ ಯೂಸ್ ಮಾಡ್ತೀವಿ, ದೇವರ ಕಡೆಗೆ ಅಷ್ಟು ಯೂಸ್ ಮಾಡಲಿಕ್ಕೂ. ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋದಾಗ ಕಲಿಯುಗದ ಜನರಿಗೆ 100 ವಿಘ್ನಗಳು, ಅದರ ಒಟ್ಟಿಗೆ ಅನೇಕ ಉಪದ್ರವಗಳು. ಆದ್ದರಿಂದ ಎಲ್ಲ ಶಾಸ್ತ್ರಗಳ ಸಾರ, ಮೋಕ್ಷಕ್ಕೆ ಕಾರಣ ಆಗುವ ಸಾಧನ ಯಾವುದನ್ನು ಕೇಳುವುದರಿಂದ ನಮ್ಮ ಮನಸ್ಸಿನ ಕೊಳೆಯನ್ನು, ಮನಸ್ಸಿನ ಒಳಗೆ ಕೊಳೆ ಅಂದರೆ ಒಂದು ಅಹಂಕಾರ, ಇನ್ನೊಂದು ಮಮಕಾರ, ಈ 2 ಕೊಳೆಯನ್ನು ಕಳೆಯುವಂಥ ಭಗವಂತನ ಅನುಗ್ರಹಕ್ಕೆ ಕಾರಣ ಆಗುವಂಥ ವಿಷಯವನ್ನು ನಮಗೆ ಹೇಳ್ರಿ ಅಂತ ಕೇಳ್ತಾ, ಮುಖ್ಯವಾಗಿ ನೀವು ಹೇಳಬೇಕಾದ್ದು ಇಷ್ಟು: ವಸುದೇವ ದೇವಕಿಯರ ಮಗನಾಗಿ 14 ಲೋಕದ ಒಡೆಯನಾದ ಕೃಷ್ಣ ಜನರ ಮಧ್ಯ ಜನಿಸಿ ಬಂದ. ಹಾಗೆ ಬರಲಿಕ್ಕೆ ಏನು ಕಾರಣ? ಬಂದು ಮಾಡಿದ್ದಾದರೂ ಏನು? ಬರೋದಾದರೂ ಯಾಕೆ? ಇದೆಲ್ಲ ನಿಮ್ಮಿಂದ ಕೇಳಬೇಕು ಅಂತ ಬಯಸಿದ್ದೇವೆ. ಯಾಕಂದರೆ ದೇವರ ಎಲ್ಲ ಅವತಾರದ ಹಿನ್ನೆಲೆಯಲ್ಲಿ ಯಾವ ಸ್ವಾರ್ಥ ಇಲ್ಲ. ಶಾಸ್ತ್ರಗಳಲ್ಲಿ, ಭಾಗವತದಲ್ಲಿ ದೇವರ ಅವತಾರದ ಉದ್ದೇಶವನ್ನು ಹೇಳ್ತಾರೆ. ಯಸ್ಯ ಅವತಾರೋ ಭೂತಾನಾಂ ಕ್ಷೇಮಾಯ ವಿಭವಾಯ ಚ. ಭಗವಂತನ ಬಗೆ ಬಗೆಯ ಅವತಾರಗಳು ಭಕ್ತರ ಭೂತಿಗಾಗಿ. ಭೂತಿ ಅಂದರೆ ಸಂಪತ್ತು, ಅವರ ಏಳಿಗೆ, ಅವರ ಉದ್ಧಾರ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಮೊದಲಾದ ಎಲ್ಲ ರೂಪಗಳು ಕೂಡ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಲ್ಲ ಅವತಾರಗಳ ಮುಖ್ಯ ಮೂಲ ಉದ್ದೇಶ ಇಷ್ಟೇ ಇದೆ. ಅಂತಹ ಆ ಭಗವಂತನ ಮಹಿಮೆ ಶ್ರವಣ
ಯಾರಿಗೆ ತಾನೇ ಬೇಡ? ದೇವರ ಬಗ್ಗೆ ಕೇಳಬೇಕು, ದಯಮಾಡಿ ಹೇಳ್ರಿ. ಅದಕ್ಕೆ ಸೂತ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಭಗವಂತನ ಧ್ಯಾನ ಇದೆಯಲ್ಲ ಅದು ಮಾತ್ರ ಸಂಸಾರದ ಭಯವನ್ನು ಪರಿಹಾರ ಮಾಡುವಂಥದ್ದು. ತತಸ್ಸದ್ಯೋ ವಿಮುಚ್ಯೇತ ಯಂ ಬಿಬೇತಿ ಸ್ವಯಂ ಭುವ. ಭಗವಂತನ ನಾಮ ಸಂಕೀರ್ತನೆ ಇದೆಯಲ್ಲ, ಈಗ ಇಷ್ಟೊತ್ತು ತನಕ ನಡೀತು ಭಜನೆ. ಈ ನಾಮ ಸಂಕೀರ್ತನೆ ಇದೇ ಬಹಳ ಮುಖ್ಯವಾದದ್ದು. ಮನಸ್ಸು ನಿರ್ಮಲ ಆಗಬೇಕಾದ್ರೆ, ಭಗವಂತನ ಪಾದದಲ್ಲಿ ನಮ್ಮ ಮನಸ್ಸು ಹರಿಬೇಕಂತಾದರೆ ಅದಕ್ಕೆ ದೇವರ ಸ್ಮರಣೆ. ಆ ಸ್ಮರಣೆ ಮಾಡುವಾಗ ವಿವಶಃ ದೇವರಿಗೆ ವಶನಾಗಿ ಬಾಯಲ್ಲಿ ದೇವರ ನಾಮ ಸಂಕೀರ್ತನೆ ಬರಬೇಕು. ಇದರರ್ಥ ನಮ್ಮನ್ನು ನಾವು ಮರ್ತೋಗ್ಬಿಡಬೇಕು. ನಮ್ಮನ್ನು ನಾವು ಮರ್ತೋಗೋದು ಅಂದರೆ ಏನು? ಕೆಲವು ಸತಿ ಭಜನೆ ಮಾಡುವಾಗ, ದೇವರದ್ದು ಕೇಳುವಾಗ ಟೈಮ್ ಹೋದದ್ದು ಗೊತ್ತಾಗದೇ ಇದ್ದರೆ ಅದನ್ನು ನಮ್ಮನ್ನು ನಾವು ಮರ್ತಾಗೆ. ಕೆಲವರು ಟೈಮ್ ನೋಡಿ ಕಡೆಗೆ ಭಯ, ಅಯ್ಯೋ ಗೊತ್ತೇ ಆಗಲಿಲ್ಲ ಅಂತಾರೆ. ಏನು ಗೊತ್ತಾಗಲಿಲ್ಲ? ನೀವು ಇಲ್ಲಿ ಕೂತಿದ್ದೀರಿ ಅನ್ನೋದೇ ಗೊತ್ತಾಗಬಾರ್ದು. ಯಾಕಂದರೆ ನಿಮ್ಮ ಮನಸ್ಸು ಬಹಿರಿಂದ್ರಿಯ ವ್ಯಾಪಾರಗಳೆಲ್ಲ ನಿಂತು ದೇವರ ಕಡೆ ವಶ. ವಿವಶ ಅಂದರೆ ವಿಪಕ್ಷಿ ಪರಮಾತ್ಮನೋ, ವಿ ಅಂದರೆ ವಿಷ್ಣು. ಅವನಿಗೆ ನೀವು ವಶರಾಗಿ ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು. ಆಗ ಈ ಹುಟ್ಟು ಸಾವಿನ ಸಂಸಾರ ನಮ್ಮಿಂದ ಹೆದರಿ ಓಡೋಗುತ್ತೆ. ಆದ್ದರಿಂದ ಈ ಮನಸ್ಸಿನ ಶುದ್ಧಿಗೆ ದೇವರ ಕಥೆಯ ಶ್ರವಣ ಇದು ದೊಡ್ಡ ಔಷಧಿ. ಇದನ್ನೇ ದಾಸರು ತಮ್ಮ ಪದ್ಯಗಳಲ್ಲಿ ಹೇಳ್ತಾ, ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು. ಇದು ಹರಿಕಥಾಮೃತ ಸಾರ ಅಂತ. ಇಲ್ಲಿ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ. ಜಗನ್ನಾಥದಾಸರು ಹೇಗೆ ಪುರಂದರದಾಸರು, ಕನಕದಾಸರು, ಗೋಪಾಲದಾಸರು, ಹಾಗೆ ಜಗನ್ನಾಥದಾಸರು ಅಂತ 32 ಸಂಧಿಗಳಲ್ಲಿ ರಾಮಾಯಣ, ಭಾಗವತ, ಭಾರತದ ಅನೇಕ ಶಾಸ್ತ್ರಗಳ ಸಾರವನ್ನು ಭಾಮಿನಿ ಷಟ್ಪದಿಯಲ್ಲಿ ಮಾಡಿದ್ದಾರೆ. ಹರಿಕಥಾಮೃತ ಸಾರ. ಅದನ್ನು ಎಲ್ಲ ಮಾನವರು ಅಂದರೆ ಗಂಡಸರು, ಹೆಂಗಸರು, ಈ ಜಾತಿ ಆ ಜಾತಿ ಯಾವುದಿಲ್ಲ, ಎಲ್ಲರೂ ಓದಲಿಕ್ಕೆ ಯೋಗ್ಯವಾದ ಗ್ರಂಥ ಅದು. ಅದರ ಒಳಗೆ ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಅದರಲ್ಲಿ ಬರುವ ಒಂದು ಮಾತು, ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಇಹಪರಂಗಳಲ್ಲಿತ್ತು ಸಲಹುವುದು. ಯಾವುದು? ಭುವನ ಪಾವನವೆನಿಪ ಲಕುಮೀದವನ ಮಂಗಳ ಚರಿತೆ. ಭುವನ ಪಾವನ, ಇಡೀ ಜಗತ್ತಿಗೆ ಪವಿತ್ರತೆಯನ್ನು ತಂದುಕೊಡುವಂಥದ್ದು ಲಕುಮೀಧವ ನಾರಾಯಣ, ಅವನ ಚರಿತ್ರೆ. ಅದು ಮಾತ್ರ ಮಂಗಳಮಯವಾದ ಚರಿತ್ರೆ. ಯಾಕೆ? ಯಾಕಂದರೆ ಯಾವ ಕಥೆಯ ನಾಯಕನಿಗೆ ಹುಟ್ಟಿಲ್ಲ, ಯಾವ ಕಥೆಯ ನಾಯಕನಿಗೆ ಸಾವಿಲ್ಲ, ಅದು ಮಂಗಳ ಕಥೆ. ನೀವು ನಿಮ್ಮ ಹಿಂದಿನ ಮನೆ, ಪಕ್ಕದ ಮನೆಯವ್ರ ಕಥೆ, ಅದು ಮಂಗಳ ಕಥೆ ಅಲ್ಲ, ಮೈಲಿಗೆ ಕಥೆ. ಯಾಕಂದರೆ ಆ ಕಥೆಯ ನಾಯಕನಿಗೆ ಹುಟ್ಟಿದೆ, ಹುಟ್ಟಿದಾಗ ಮೈಲಿಗೆ, ಸತ್ತಾಗ ಮೈಲಿಗೆ. 2 ಮೈಲಿಗೆಗಳ ನಡುವೆ ನಡೆಯುವ ಕತೆ ಅದು ಮೈಲಿಗೆ ಕತೆ.
ತುಂಬ ಜನ ಹಿಂದಿನ ಮನೆ ಪಕ್ಕದ ಮನೆಯವ್ರ ಸುದ್ದಿ ಮಾತಾಡಿ ಫೈನಲಿ ಒಂದು ವರ್ಡ್ ಹೇಳ್ತಾರೆ, ನಮ್ಗೆ ಯಾಕೆ ಬೇಕು ಬಿಡಿ ಅಂತಾರಿಯೇ ವಿನಃ ಅರ್ಧ ಗಂಟೆಯಿಂದ ಹೇಳಿದಿರಿ ಒಂದು ಆರತಿ ಮಾಡಿಬಿಡಿ, ಮಂಗಳಾರತಿ ಮಾಡಿಬಿಡಿ ಅಂತಾರ. ಅದು ಮಂಗಳ ಮಾಡಲಿಕ್ಕೆ ಯೋಗ್ಯವಾದದ್ದಲ್ಲ. ಅಷ್ಟೇ ಅಲ್ಲ, ಆ ಕತೆ ಕೇಳ್ತಾ ಇದ್ರೆ ನಿಮ್ಮ ಬಿ ಪಿ ರೈಸ್ ಆಗುತ್ತೆ. ಹೌದಾ ಅಂತಾರೆ, ಇನ್ನೊಮ್ಮೆ ಹೇಳಿ ಅಂತಾರೆ. ಅದೆಲ್ಲ ಆಗಬಾರ್ದು. ಬರೀ ಟೆನ್ಷನ್ ಸುದ್ದಿ ಮಾತ್ರ ಮನಸ್ಸಿಗೆ ನಿರ್ಮಲವನ್ನು, ಮನಸ್ಸಿನ ಕೊಳೆಯನ್ನು ಕಳೆಯುವ ಕಥೆ ಅದು ದೇವರ ಕಥೆ ಮಾತ್ರ, ಭಗವಂತನ ಕಥೆ ಮಾತ್ರ. ಅಂತಹ ಭಗವಂತನ ಚರಿತ್ರೆ ಅವನು ಸ್ವೇಚ್ಛೆಯಿಂದ ಅವತಾರ ಮಾಡಿದ್ದಾನೆ, ಆ ಲೀಲೆಗಳನ್ನೆಲ್ಲ ನಡೆಸ್ತಾ ಇದ್ದಾನೆ. ಅಂತಹ ಕಥೆಯನ್ನು ನಮ್ಗೆ ಹೇಳ್ರಿ ಅಂತ ಶೌನಕಾದಿಗಳು ಕೇಳಿದಾಗ ಸೂತ ಮಹರ್ಷಿಗಳು ತಾವು ಕಥೆಯನ್ನು ಹೇಳುವ ಮೊದಲು ಈ ದೇವರ ಕಥೆಯನ್ನು ನಾನು ಯಾವ ಗುರುಗಳಲ್ಲಿ ಕೇಳಿದೆ ಆ ಗುರುಗಳನ್ನು ಕೊಂಡಾಡ್ತೇನೆ ಅಂತ 2 ಪದ್ಯಗಳಿಂದ ಸೂತ ಮಹರ್ಷಿಗಳು ಶುಕ ಮಹಾಮುನಿಗಳನ್ನು ಸ್ತೋತ್ರ ಮಾಡಿದ್ದಾರೆ. ಆ ಸ್ತೋತ್ರದ ಒಳಗೆ ಭಾಗವತ ಹೇಳುವವರು ಹೇಗಿರಬೇಕು ಅನ್ನೋದನ್ನು ತಿಳಿಸ್ತಾ, ಯಂ ಪ್ರವುರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಆನತೋಸ್ಮಿ, ಚೆನ್ನಾಗಿ ನಮಸ್ಕಾರ ಮಾಡ್ತೇನೆ. ಯಾರಿಗೆ? ಮುನಿಗಳು ಅಂದರೆ ಮನನಶೀಲರು. ಯಾವಾಗಲೂ ದೇವರ ಬಗ್ಗೆ ಯಾರು ಯೋಚನೆ ಮಾಡ್ತಿರ್ತಾರೆ, ಚಿಂತನೆ ಮಾಡ್ತಿರ್ತಾರೆ, ಅವ್ರನ್ನ ಮುನಿಗಳು ಅಂತ ಕರೀತಾರೆ. ಅಂತಹ ಮುನಿಗಳಿಗೆ ನಮಸ್ಕಾರ ಮಾಡ್ತೇನೆ. ಯಾರ ಆ ಮುನಿಗಳು? ಸರ್ವಭೂತ ಹೃದಯಂ, ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ವಾಸ ಮಾಡುವವರು. ಯಾರವರು? ವೇದವ್ಯಾಸ ದೇವರ ಮಕ್ಕಳು. ಎಂಥವರು? ಸನ್ಯಾಸಿಗಳು. ಸನ್ಯಾಸಿಗಳಂದರೆ ಹುಟ್ಟಿದ ಮೇಲೆ ಸನ್ಯಾಸಿಗಳಾದವರಲ್ಲ, ಹುಟ್ಟುವಾಗಲೇ ಸನ್ಯಾಸಿಗಳಾದವರು. ಹುಟ್ಟಿದ ತತ್ಕ್ಷಣ ಮನೆಯನ್ನು ಬಿಟ್ಟವರು. ನಾವು ಮನೆಯಲ್ಲಿ ಹುಟ್ಟಿ ಬೇಜಾರಾಯಿತು ಮನೆ ಬಿಟ್ಟುಬಿಟ್ಟೆ. ಅವರು ಬೇಜಾರಾಗಿ ಬಿಟ್ಟದ್ದಲ್ಲ, ಇದ್ದರೆ ಅಭಿಮಾನ ಅಟ್ಯಾಚ್ಮೆಂಟ್ ಹುಟ್ಟತ್ತೆ ಅಂತ ಬಿಟ್ಟದ್ದು. ಎಲ್ಲಿ ಇದ್ದರೆ ಎಲ್ಲಿ ಕೂತಿದ್ರೆ ಅಟ್ಯಾಚ್ಮೆಂಟ್ ಬೆಳ್ಕೊಂಡು ಬಿಡುತ್ತೆ. ಕೆಲವರು ಪ್ರವಚನಕ್ಕೆ ಡೈಲಿ ಬರ್ತಿರ್ತಾರೆ. ಒಂದಿನ ಬರುವಾಗ 10 ನಿಮಿಷ ಲೇಟು. ಅವರು ಕೂಡೋ ಸೀಟಲ್ಲಿ ಯಾರು ಕೂತ್ಬಿಟ್ಟಿದ್ರೆ ನಂದಿದು ಅಂತಾರೆ. ಯಾರೋ ಪುಣ್ಯಾತ್ಮರು ಕಟ್ಟಿದ್ದು, ನೀವು 1 ಗಂಟೆ ಕೂತಿದ್ದಕ್ಕೆ ನಂದು ಅನ್ನುವ ಅಭಿಮಾನ ಬೆಳೆದು ಬಿಡ್ತಲ್ಲ. ಈ ಅಭಿಮಾನ ಎಲ್ಲ ದುಃಖಕ್ಕೆ ಕಾರಣ. ಅಟ್ಯಾಚ್ಮೆಂಟ್ ಇದೆಯಲ್ಲ, ಇದು ನಮ್ಮ ದುಃಖಕ್ಕೆ ಕಾರಣ. ಆ ಮನೆಯ ಓನರ್ಶಿಪ್ ನಮ್ಮಲ್ಲಿರುವಾಗ ಯಾರಾದರೂ ಮನೆ ಗೋಡೆಗೆ ಮಳೆ ಹೊಡೆದ್ರೆ ಭಾರಿ ದುಃಖ. ಸೇಲ್ ಮಾಡಿದ್ಮೇಲೆ ಯಾರು ಹೊಡೆದ್ರು, ಬುಲ್ಡೋಜರ್ ತಂದು ಬೀಳಿಸಿದ್ರು, ನಮಗೆ ಯಾಕೆ ಹೇಳಿ, ನಮ್ದಲ್ಲ, ಅಭಿಮಾನ ಬಿಟ್ಟಿದ್ದೇವೆ. ಹಾಗೆ ಈ ದೇಹದ ಮೇಲೆ ಅಭಿಮಾನ ಬಿಡೋದಿದೆಯಲ್ಲ, ಅದು ಭಾರಿ ದೊಡ್ಡದು. ಅದನ್ನು ಬಿಟ್ಟವರವರು ನಮ್ಮ ಗುರುಗಳು ಶುಕಾಚಾರ್ಯರು. ಅಂತಹ ಶುಕಾಚಾರ್ಯರು ವೈರಾಗ್ಯ ಶಿಖಾಮಣಿಗಳು. ಮತ್ತೆ ಎಂದೂ ತಪ್ಪೇ ಮಾಡಿಲ್ಲಂತ. ತಪ್ಪು ಮಾಡದವರ ಬಾಯಲ್ಲಿ ಭಾಗವತ ಬರುವ ಹಾಗೆ ಪಾಪಿಗಳ ಬಾಯಲ್ಲಿ ಪರಮಾತ್ಮನ ಕಥಾ ಬರೋಲ್ಲ. ಇವರು ಎಂಥವರು ಅಂದರೆ, ಇವರು ಹಿಂದಿನ 2 ಜನ್ಮ, ಶುಕಾಚಾರ್ಯರು ಹಿಂದೆ 2 ಜನ್ಮ ತೆಗೆದಿದ್ದರು. ಒಂದು ದೂರ್ವಾಸರು, ಇನ್ನೊಂದು ಅಶ್ವತ್ಥಾಮಾಚಾರ್ಯರು.
ಅಶ್ವತ್ಥಾಮಾಚಾರ್ಯರಾದಾಗಲೂ ಭಾಗವತ ಹೇಳಲಿಲ್ಲ. ಯಾಕೆಂದರೆ ಒಂದು ದೊಡ್ಡ ತಪ್ಪು ಅವರ ಜೀವನದಲ್ಲಿ ನಡೀತು. ಅದು ಯಾವುದಂದರೆ, ಅವರು ಒಂದೇ ದಿನ ಪಾಪಿ ದುರ್ಯೋಧನನ ಮನೆಯಲ್ಲಿ ಹಾಲು ಕುಡಿದ್ರಂತೆ. ಒಂದಿನ ಹಾಲು ಕುಡಿದದ್ದಕ್ಕೆ ಹೊಟ್ಟೆಯ ಒಳಗಿರುವ ಮಗುವನ್ನು ಕೊಲ್ಲುವ ಬುದ್ಧಿ ಬಂತವರಿಗೆ. ಅದಕ್ಕೆ ಅವ್ರಿಗೆ ಆ ಜನ್ಮದಲ್ಲಿಯೇ ಭಾಗವತ ಬಾಯಲ್ಲಿ ಬರಲಿಲ್ಲ. ಇನ್ನೊಂದು ಜನ್ಮ ದೂರ್ವಾಸರು. ಆ ಆದಾಗ 4 ತಿಂಗಳು ಚಾತುರ್ಮಾಸ್ಯ ದುರ್ಯೋಧನನ ಮನೆಯಲ್ಲೇ ಕೂತ್ಬಿಟ್ರು. ಒಂದಿನ ಹಾಲು ಕುಡದೆ ಎಡವಟ್ಟಾಗೋದಾದರೆ ತಿಂಗಳುಗಟ್ಟಲೆ ಅವ್ರ ಮನೇಲಿ ಊಟ ಮಾಡಿದ್ರೆ ಏನಾಗ. ಈ ಎಲ್ಲ ಕಥೆಗಳ ಸಾರ, ಸಿಕ್ಕಿದ ಕಡೆ ಸಿಕ್ಕಾಗಿ ತಿಂದರೆ ನಾವು ತಿನ್ನುವ ಆಹಾರ ನಮ್ಮ ಮನಸ್ಸಿನ ಮೇಲೆ ಸೂಕ್ಷ್ಮವಾದ ಪರಿಣಾಮ ಬೀರುತ್ತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಇಡೀ ಮನುಕುಲಕ್ಕೆ, ಬರೀ ಬ್ರಾಹ್ಮಣರಿಗೆ ಹಿಂದೂಗಳಿಗೆ ಅಲ್ಲ, ಎಲ್ಲ ಮಾನವರಿಗೆ ಕೊಡುವ ಯೂನಿವರ್ಸಲ್ ಟ್ರೂತ್ ಅದು. ಜಗತ್ತು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾದ ತತ್ವ ಭಗವದ್ಗೀತೆ. ಆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯುಕ್ತಾಹಾರ ವಿಹಾರಸ್ಯ. ನಿಮ್ಮ ಆಹಾರ ವಿಹಾರ ಯಾವಾಗಲೂ ಕ್ರಮವಾಗಿರಬೇಕು. ಆಹಾರದಲ್ಲಿ ಸಾತ್ವಿಕ, ರಾಜಸ, ತಾಮಸ ಆಹಾರಗಳಿದೆ. ಶುದ್ಧವಾದ ಸಾತ್ವಿಕ ಆಹಾರ ಸೇವನೆಯಿಂದ ಮಾತ್ರ ನಮ್ಮ ಮನಸ್ಸಿನಲ್ಲಿ ಸತ್ವಗುಣ ಹೆಚ್ಚಾಗಿ ಸಾತ್ವಿಕ ಬುದ್ಧಿ ಬರುತ್ತೆ. ನಿಮಗೆಲ್ಲ ಗೊತ್ತಿರುವ ಒಂದು ಕತೆ, ಪಂಚತಂತ್ರದ ಕತೆ. ಗಿಣಿಗಳು, 2 ಗಿಣಿಯನ್ನು ಒಬ್ಬ ಕಟುಕ ಒಂದು ತೆಗೆದುಕೊಂಡು ಹೋದ, ಒಂದು ಗಿಣಿಯನ್ನು ಒಬ್ಬ ಋಷಿ ತೆಗೆದುಕೊಂಡು ಹೋದ. ಋಷಿಯ ಮನೆಯ ಗಿಣಿ ಮನೆಗೆ ಬಂದವರಿಗೆ ಬನ್ನಿ ಕೂಡ್ರಿ, ಕಾರಣ ಋಷಿಯ ಮನೆ ಅನ್ನ. ಕಟುಕನ ಮನೆ ಗಿಣಿ ಯಾರು ಬಂದರೂ ಕೊಡಿರಿ, ಕಡೀರಿ, ಬಡೀರಿ, ಕೊಲ್ರಿ, ಯಾಕೆಂದರೆ ಅವನು ಹಾಕಿದ ಪೀಸ್ಗಳು ತಿಂದು ಅದು ಹಾಗಾಗಿತ್ತು. ಯಾವ ಪ್ರಾಣಿ, ಯಾವ ಮನುಷ್ಯ, ಯಾವ ಆಹಾರ, ಎಂಥ ಆಹಾರವನ್ನು ಸ್ವೀಕಾರ ಮಾಡ್ತಾನೆ ಅಂಥ ಬುದ್ಧಿ ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಒಂದು ದಿನ ಕೆಲವರು ಏನಂದರೆ ತಿನ್ನಬಾರದು ತಿಂದು ಅವರು ಹೇಳೋದೇನೆಂದರೆ, ಮನಸ್ಸು ಚೆನ್ನಾಗಿದ್ದರೆ ಸಾಕು, ಮೇಲಿಂದ ಆಚಾರ ಅಷ್ಟು ಮುಖ್ಯ ಅಲ್ಲ ಅಂತಾರೆ. ನೀವೆಷ್ಟೇ ಬ್ರಿಲಿಯಂಟ್ ಇದ್ದರೂ ಶಾಲೆಗೆ ಹೋಗುವಾಗ ಮೇಲಿನ ಯೂನಿಫಾರ್ಮ್ ಎಷ್ಟು ಮುಖ್ಯವೋ ಹಾಗೆ ಒಳಗಿನ ಆಚಾರದ ಜೊತೆಗೆ, ವಿಚಾರದ ಜೊತೆಗೆ ಮೇಲಿನ ಆಚಾರವು ಅಷ್ಟೇ ಮುಖ್ಯ. ಒಂದಿದೆ ಒಂದಿಲ್ಲ ಅಂದರೂ ಕೂಡ ಅದು ಪ್ರಯೋಜನ ಇಲ್ಲ. 2 ಆಚಾರ ಮತ್ತು ವಿಚಾರ, ಆಚಾರ ಹೊರಗೆ, ವಿಚಾರ ಒಳಗೆ, 2 ಇದ್ದಾಗ ಮಾತ್ರ ದೇವರ ಅನುಗ್ರಹ ಆಗುತ್ತೆ. ಅಂತಹವರು ನಮ್ಮ ಗುರುಗಳು ಶುಕಾಚಾರ್ಯರು. ಅದಕ್ಕೆ ಅವರು ಮುಂದೆ ವೇದವ್ಯಾಸ ದೇವರ ಮಕ್ಕಳಾಗಿ ಬಂದಾಗ ಇಂಥ ಯಾರ ಸಹವಾಸ ಆಗಿ ನನ್ನ ಬುದ್ಧಿ ಎಲ್ಲಿ ಕೆಡತ್ತೋ ಅಂಥೇಳಿ ಆ ಜನ್ಮದಲ್ಲಿ ಯಾರ ಸಹವಾಸವನ್ನು ಮಾಡಲಿಲ್ಲ. ಒಂಟಿಯಾಗಿ ಭಗವಂತನ ಧ್ಯಾನ ಮಾಡ್ತಾ ಇದ್ದ ಮಹಾನುಭಾವರು. ಆದ್ದರಿಂದಲೇ ಅವರ ಬಾಯಲ್ಲಿ ಭಾಗವತ ಬಂತು. ಅಂಥ ಗುರುಗಳಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಅವರು ಹೇಳ್ತಾ ಇದ್ದಾರೆ, ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿರದೋಕ್ಷಜೆ. ಯಾವುದನ್ನು ಧರ್ಮ ಅಂತ ಕರಿಬೇಕಂದ್ರೆ, ಯಾವುದು ನಮ್ಮ ಮನಸ್ಸನ್ನು, ಯಾವ ಕರ್ಮ ನಮ್ಮ ಮನಸ್ಸನ್ನು ನಿರ್ಮಲಗೊಳಿಸುತ್ತೋ, ಯಾವ ಕರ್ಮ ನಮಗೆ ಭಗವಂತನಲ್ಲಿ ಭಕ್ತಿ ಮೂಡಿಸುತ್ತೋ ಅದೇ ಶ್ರೇಷ್ಠವಾದ ಧರ್ಮ. ನೀವು ಮಾಡಬೇಕಾದ ಕರ್ಮ ಮಾಡಿಯೂ ದೇವರ ಕಥೆಯಲ್ಲಿ ಆಸಕ್ತಿ ಬರಲಿಲ್ಲ ಅಂತಾದರೆ ನೀವು ಮಾಡಿದ ಕರ್ಮ ಶ್ರಮವೇ ಸರಿ. ಅರ್ಥ, ನೀವು ದೇವರ ಕಥೆ ಕೂತಿದ್ದೀರಿ, ನಿಮಗೆ ಕಾನ್ಸಂಟ್ರೇಷನ್ ಬರ್ತಿಲ್ಲ ಅಂತಾದರೆ ಮಾಡಬೇಕಾದ ಕೆಲಸ ಸರಿಗೆ ಮಾಡಿಲ್ಲ ಅಂತ ಅರ್ಥ. ಯಾವ ಕರ್ಮ ದೇವರಿಗೆ ತಲುಪಿದೆ ಅದಕ್ಕೆ ಫಲವಾಗಿ ಭಗವಂತ ತನ್ನ ಜ್ಞಾನದಲ್ಲಿ, ತನ್ನ ಕಥೆಯಲ್ಲಿ ಆಸಕ್ತಿಯನ್ನು ಕೊಡ್ತಾನೆ. ಆದ್ದರಿಂದ ಆ ಭಗವಂತನ ಕಥೆಯನ್ನು
ಕೇಳಬೇಕು ಅಂತ ಹೇಳ್ತಾ ಭಗವಂತ ತಾನು ಸ್ವೀಕಾರ ಮಾಡಿದ ಅನೇಕ ರೂಪಗಳನ್ನು ಆರಂಭದಲ್ಲಿ ಸೂತ ಮಹರ್ಷಿಗಳು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ. ಅದರಲ್ಲಿ ದೇವರು ಮೊಟ್ಟ ಮೊದಲ ಬಾರಿಗೆ ಸ್ವೀಕಾರ ಮಾಡಿದ ರೂಪ ಕಣ್ಣಿನ ಬ್ರಹ್ಮಚರ್ಯ. ದೇವರನ್ನು ಬಿಟ್ಟು ಬೇರೆದನ್ನು ನೋಡೋದ್ರಲ್ಲಿ ಕಣ್ಣಿಗೆ ಆಸಕ್ತಿ ಇದೆ ಅಂತಾದರೆ ಕಣ್ಣು ಬ್ರಹ್ಮಚರ್ಯೆಯನ್ನು ಕಳ್ಕೊಂಡಿದೆ ಅಂತ ಅರ್ಥ. ದೇವರು ಕೊಟ್ಟ ಎಲ್ಲ ಇಂದ್ರಿಯಗಳು ದೇವರಲ್ಲಿಯೇ ಚರ್ಯೆ ಉಳ್ಳವ ಆಗಿರಬೇಕು. ಅದಕ್ಕೆ ಬ್ರಹ್ಮಚರ್ಯೆ, ಅಖಂಡ ಬ್ರಹ್ಮಚರ್ಯೆ. ನಮ್ಮದೆಲ್ಲ ಬ್ರಹ್ಮಚರ್ಯ ಅಂದರೆ ಹೆಣ್ಣು ಸಿಗಲಿಲ್ಲ, ಹಣೆ ಬರ ಕೆಟ್ಟಿತ್ತು, ಹಾಗೆ ಉಳ್ಕೊಂಡ, ಇದು ಪ್ರಾರಬ್ಧ. ಇದು ಬ್ರಹ್ಮಚರ್ಯ ಅಲ್ಲ. ಸಿಕ್ಕಿದ್ರೆ ಮಾಡ್ಕೊಳ್ತಿದ್ದ, ಸಿಗಲಿಲ್ಲ, ಹಣೆ ಬರ, ಏನು ಮಾಡಲಿಕ್ಕೆ, ಇದು ಬ್ರಹ್ಮಚರ್ಯ ಅಲ್ಲ. ಅಖಂಡವಾಗಿ ಕೈ ಕಾಲು ಕಣ್ಣು ಇವೆಲ್ಲವೂ ದೇವರ ಕಡೆ ಹರಿಸುವ ವಿಧಾನವನ್ನು ಹೇಳಿಕೊಟ್ಟ ಭಗವಂತನ ರೂಪವೇ ಸನತ್ ಕುಮಾರ ರೂಪ. ಆನಂತರದಲ್ಲಿ ಬಂದದ್ದು ಭಗವಂತನ ಎರಡನೆಯ ರೂಪ ವರಾಹ ರೂಪ, ಆಮೇಲೆ ಐತರೇಯ ಮಹಿದಾಸ ಅನ್ನುವ ರೂಪ, ಪಂಚಮ ಕಪಿಲಹ ಐದನೆಯ ರೂಪ ಕಪಿಲ ನಾಮಕ ಪರಮಾತ್ಮನ ರೂಪ, ಆಮೇಲೆ ವೇದವ್ಯಾಸರ ರೂಪ, ಹೀಗೆ ಅನೇಕ ಭಗವಂತನ ರೂಪಗಳು. ಮಧ್ಯದಲ್ಲಿ ರಾಮಾವತಾರ, ಕೃಷ್ಣಾವತಾರಗಳು, ಈ ರೀತಿ ಆ ಭಗವಂತನ ಅನೇಕ ರೂಪಗಳಲ್ಲಿ ಅವತಾರ ಮಾಡಿರ್ತಕ್ಕಂಥದ್ದನ್ನು ವರ್ಣನೆ ಮಾಡಿ ಈ ಎಲ್ಲ ಭಗವಂತನ ಅವತಾರಗಳ ಕಥೆಯ ಸಂಗ್ರಹವೇ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕ ಚರಿತಂ ಚಕಾರ ಭಗವಾನ್ ಋಷಿ. ವೇದಕ್ಕೆ ಸಮಾನವಾದ ಈ ಭಾಗವತ ಪುರಾಣವನ್ನು ಸಜ್ಜನರ ಶ್ರೇಯಸ್ಸಿಗಾಗಿ ವೇದವ್ಯಾಸ ದೇವರು ಇದನ್ನು ರಚನೆ ಮಾಡಿ ನಿವೃತ್ತಿ ನಿರತರಾದ ಶುಕಾಚಾರ್ಯರು ತಮ್ಮ ಮಕ್ಕಳಿಗೆ ಇದನ್ನು ಅಧ್ಯಯನ ಮಾಡಿಸಿದ್ದಾರೆ. ಆ ಭಾಗವತ ಹೀಗೆ ಬಂದಿರತಕ್ಕಂಥದ್ದು ಅಂದಾಗ ಒಬ್ಬರು ವಯೋವೃದ್ಧರು ಪ್ರಶ್ನೆ ಮಾಡ್ತಾ ಇದ್ದಾರೆ. ವೇದವ್ಯಾಸದೇವರ ಮಕ್ಕಳಾದ ಶುಕಾಚಾರ್ಯರು ಎಲ್ಲಿಯೂ ಒಂದು ಕಡೆ ನಿಲ್ಲುವವರಲ್ಲ. ಅಂಥವರು 7 ದಿನ ಒಂದೇ ಕಡೆ ಇದ್ದು ಭಾಗವತ ಹೇಳಿದ್ರು. ಇದು ಬಹಳ ಆಶ್ಚರ್ಯ. ಅವ್ರಿಗೆ ಭೇಟಿ ಆಗಿದ್ದು ಹೇಗೆ, ಅವರು ಬಂದದ್ದು ಹೇಗೆ, ಒಂದೇ ಕಡೆ ನಿಂತು ರಾಜನಿಗೆ ಉಪದೇಶ ಮಾಡಿದ್ದು ಹೇಗೆ. ಆಮೇಲೆ ಪರೀಕ್ಷಿತ ಮಹಾರಾಜ ಈ ಭಾಗವತವನ್ನು 7 ದಿನ ಕೂತು ಕೇಳ್ದ ಅಂದ್ರಿ. ಅದು ಯಾವ ಸಂದರ್ಭ ಅಂದರೆ ಪ್ರಾಯೋಪವೇಶ. ಪ್ರಾಯೋಪವೇಶ ಅಂದರೆ ಅದು ಒಂದು ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ ತಪ್ಪು ಮಾಡಿದವರು ಮಾಡಿಕೊಳ್ಳುವಂಥದ್ದು. ಅಮ್ಮನ ಹೊಟ್ಟೆಯಲ್ಲಿರುವಾಗಲೇ ದೇವರನ್ನು ಕಂಡ ಮಹಾನುಭಾವ ಪರೀಕ್ಷಿತ. ಇಷ್ಟು ದೊಡ್ಡ ಪ್ರಾಯಶ್ಚಿತ್ತ. ಪ್ರಾಯೋಪವೇಶ ಅಂದರೆ ಸಾಯುವ ತನಕ ಅನ್ನ ನೀರು ತಿಂದೆ ಕುಡಿದೇ ಕೂತಿರಬೇಕು. ಇಂಥ ದೊಡ್ಡ ಪ್ರಾಯಶ್ಚಿತ್ತಕ್ಕೆ ಕೂತಿದ್ದಾನೆ ಅಂದರೆ ಅದರ ಹಿನ್ನೆಲೆಯಲ್ಲಿ ಅವನು ಏನು ತಪ್ಪು ಮಾಡಿದ, ದಯಮಾಡಿ ಈ ಎಲ್ಲ ಕಥೆಯನ್ನು ಹೇಳಿ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ, ಶಿವಾಯ ಲೋಕಸ್ಯ ಭವಾಯ ಭೂತಯೇ ಕವುತ್ತಮ ಶ್ಲೋಕ ಪರಾಯಣ ಜನ ಜೀವಂತಿ ನಾತ್ಮಾರ್ಥಮಸೌ ಪರಾಶ್ರಯಂ ಮೋಚ ನಿರ್ವಿದ್ಯ ಕುತಃ ಕಲೇವರಂ.
ಭಗವಂತನ ಭಕ್ತರು ಅರ್ಥಾತ್ ಸುತಾಚಾರ್ಯರೇ ನಿಮ್ಮಂಥವರು ಸ್ವಂತಕ್ಕಾಗಿ ಏನೂ ಮಾಡುವವರಲ್ಲ, ಸಜ್ಜನರ ಸುಖಕ್ಕಾಗಿ ಮಾಡುವವರು ನೀವು. ಆದ್ದರಿಂದ ದಯಮಾಡಿ ನಮಗೆ ಈ ಎಲ್ಲ ಕಥೆಗಳನ್ನು ಹೇಳ್ರಿ ಎಂದಾಗ ಸುತಾಚಾರ್ಯರು ಹೇಳ್ತಾರೆ, 28ನೇ ಚತುರ್ಯುಗದಲ್ಲಿ 3ನೇದಾಗಿರ್ತಕ್ಕಂಥ ದ್ವಾಪರ ಯುಗ, ಅದರಲ್ಲಿ ಸ್ವಯಂ ಭಗವಂತ ವ್ಯಾಸರೂಪದಿಂದ ಪರಾಶರರಿಗೆ ಮಕ್ಕಳಾಗಿ ಅವತಾರ ಮಾಡಿದ್ದಾರೆ. ಅವತಾರ ಮಾಡಿ ವೇದಾಂತವನ್ನೆಲ್ಲ ರಚನೆ ಮಾಡಿದ್ದಾರೆ. ಅನೇಕ ಶಿಷ್ಯರಿಗೆ ಪಾಠವನ್ನು ಹೇಳಿದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ನಾತುಷ್ಯದ್ ಹೃದಯಂ ತತ, ವೇದವ್ಯಾಸದೇವರಿಗೆ ತೃಪ್ತಿ ಆಗಲಿಲ್ಲಂತೆ. ವೇದಗಳನ್ನು, ಅನಂತವಾದ ವೇದಗಳನ್ನು ವಿಭಾಗ ಮಾಡಿಕೊಟ್ರು. ಮೊದಲು ವೇದ ಹೀಗಿರಲಿಲ್ಲ, ಎಲ್ಲ ವೇದಗಳು ಒಂದೇ ಇತ್ತು. ಆ ಸಂದರ್ಭದಲ್ಲಿ ಅದರ ಒಳಗಿರುವ ಗದ್ಯ, ಪದ್ಯ, ಗಾನ, ಗದ್ಯವನ್ನು ಋಗ್ವೇದ ಅಂತ ವಿಭಾಗ ಮಾಡಿದರು, ಪದ್ಯ ಭಾಗವನ್ನು ಯಜುರ್ವೇದ ಅಂತ ಮಾಡಿದರು, ಗಾನ ಭಾಗವನ್ನು ಸಾಮ ಅಂತ ಮಾಡಿ ವೇದಗಳಲ್ಲಿ 3 ವಿಭಾಗ ಮಾಡಿಕೊಟ್ರು. ವೇದದ ಒಳಗೆ ಏನಿದೆ ಅಂತ ತಿಳಿಸುವ ಸಲುವಾಗಿ ವೇದಾಂತ ಗ್ರಂಥವನ್ನು ರಚನೆ ಮಾಡಿಕೊಟ್ರು. ವೇದ ವೇದಾಂತ ಎರಡೂ ನಮಗೆ ಅರ್ಥ ಆಗದೇ ಇದ್ದಾಗ ನಮ್ಮ ಸಲುವಾಗಿ ಕಥೆಗಳ ಮೂಲಕ ವೇದ ವೇದಾಂತದ ತಿರುಳನ್ನು ತಿಳಿಸುವ ಪ್ರಯತ್ನ ಮಾಡಿದರು. ಆ ಕಥೆಗಳ ಗುಂಪೇ ಪುರಾಣಗಳು. ಹಾಗೆ ವೇದವ್ಯಾಸದೇವರು ಮಹಾಭಾರತದವರೆಗೆ 17 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ನಾತುಷ್ಯತು, ಅವರಿಗೆ ತೃಪ್ತಿ ಆಗಲಿಲ್ಲ, ಅತೃಪ್ತರಂತೆ ತೋರಿಸಿಕೊಂಡಿದ್ದಾರೆ. ಭಗವಂತನಿಗೆ ಅತೃಪ್ತಿ ಅಂತಿಲ್ಲ, ಆದರೂ ಆ ರೀತಿ ತೋರಿಸಿಕೊಂಡು ಭಕ್ತರಿಗೆ ಏನು ಕೊಟ್ಟರು ಕಡಿಮೆ ಅಂತ ಕಾರುಣ್ಯದಿಂದ ಭಗವಂತ ಹಾಗೆ ತೋರಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾರದರು ಅವರ ಆಶ್ರಮಕ್ಕೆ ಬಂದಿದ್ದಾರೆ. ವೇದವ್ಯಾಸ ದೇವರ ಆಶ್ರಮ, ಅದರ ಹೆಸರು ಶಮ್ಯಾಪ್ರಾಸ, ಸರಸ್ವತಿ ಮತ್ತು ಅಲಕನಂದೆಯ ಸಂಗಮದ ಸ್ಥಳ. ಅಂಥ ಶಮ್ಯಾಪ್ರಾಸದಲ್ಲಿ ಇರುವಂತಹ ವೇದವ್ಯಾಸರನ್ನು ಕಂಡು ನಾರದರು ಹೇಳ್ತಾರೆ, ಪಾರಾಶರಿಯ ಮಹಾಭಾಗ ಭಗವತ ಕಶ್ಚಿದಾತ್ಮನ ಪರಿತುಷ್ಯತಿ ಶಾರೀರ ಆತ್ಮ ಮಾನಸ ಏವವ. ವೇದವ್ಯಾಸದೇವರೇ, ನಿಮ್ಮ ಶರೀರ ಮನಸ್ಸು ಎರಡಿಗೂ ನೆಮ್ಮದಿ ಇಲ್ಲ ಅಂತ ಕಾಣ್ತಾ ಇದೆ. ಏನೋ ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಏನು ಆ ಚಿಂತೆ ಅಂದಾಗ ವೇದವ್ಯಾಸದೇವರು ಹೇಳ್ತಾರೆ, ಅಸ್ತ್ವೇವಮೇ ಸರ್ವಮಿದಂ ತ್ವಯೋಕ್ತಂ. ನೀ ಹೇಳಿದ ನಿಜ, ನಾನು ಯಾವ ಜ್ಞಾನ ಕಾರ್ಯಕ್ಕಾಗಿ ಈ ಭೂಮಿಯಲ್ಲಿ ಅವತಾರ ಮಾಡಿ ಬಂದೇನೋ ಆ ಎಲ್ಲ ಕಾರ್ಯ ಮಾಡಿದ ಮೇಲೂ ಕೂಡ ತಥಾಪಿ ನ ಆತ್ಮ ಪರಿತುಷ್ಯತೇಮೆ, ನನಗೆ ಎಲ್ಲ ಮಾಡಿದೆ ಅಂತ ಅನ್ನಿಸ್ತಾ ಇಲ್ಲ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಪೃಚ್ಛಾಮಹೆ, ನಿನ್ನನ್ನೇ ಕೇಳ್ತೇನೆ, ಹೇಳು ಏನು ಮಾಡಲಿ. ನಾರದರಂದರು, ನೀವು ಬೇಕಾದಷ್ಟು ಗ್ರಂಥ ರಚನೆ ಮಾಡಿದ್ದೀರಿ, ಆದರೆ ಭಗವಂತನ ಮಹಿಮೆಯನ್ನು ಹೇಳಲಿಲ್ಲ ಅಂದರು. ಆದರೆ ವೇದವ್ಯಾಸದೇವರಿಂದ ರಚಿತವಾದ ಎಲ್ಲ ಗ್ರಂಥಗಳಲ್ಲಿ ಭಗವಂತಂದೇ ಮಹಿಮೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತ್ಯೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಎಲ್ಲ ಪುರಾಣಗಳ ಒಳಗೆ, ಎಲ್ಲ ವೇದ ಮಂತ್ರಗಳ ಒಳಗೆ, ಎಲ್ಲದರ ಒಳಗೆ ವಿಷ್ಣುವಿನ ಪಾರಮ್ಯ, ಸರ್ವೋತ್ತಮತ್ವ, ಅವನ ಗುಣಗಳ ವರ್ಣನೆ ಇರುವಾಗ
ನಾರದರು ಹೇಳ್ತಾರೆ ಏನೂ ಹೇಳಲಿಲ್ಲ, ದೇವರ ಬಗ್ಗೆ ಹೇಳಲಿಲ್ಲ. ಇದರರ್ಥ ಏನಂದರೆ ನಾರದರೇ ಮತ್ತು ಹೇಳ್ತಾರೆ, ಯಥಾ ಧರ್ಮಾದಯೋಖ್ಯರ್ಥಾ ಮುನಿವರ್ಯಾನುವರ್ಣಿತ ನ ತಥಾ ವಾಸುದೇವಸ್ಯ ಮಹಿಮಾ. ಅವರ ಮಾತಿನ ಹಿನ್ನೆಲೆಯ ಅರ್ಥ ಹೀಗೆ: ವ್ಯಾಸರೇ, ನೀವು ನಿಮ್ಮ ಗ್ರಂಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷದ ಬಗ್ಗೆ ನಿರೂಪಣೆ ಮಾಡಿದಿರಿ, ಪ್ರೆಸೆಂಟ್ ಮಾಡಿದಿರಿ, ಕೊಟ್ಟಿದ್ದೀರಿ, ತಿಳಿಸಿದಿರಿ. ಆದರೆ ಧರ್ಮ ಅರ್ಥ ಕಾಮದ ಬಗ್ಗೆ ಹೇಳಿ ಮುಗಿಸ್ಲಿಕ್ಕೆ ಬರುತ್ತೆ. ನೀವು ಹೇಳಿದ ಮೇಲೆ ಹೇಳಲಿಕ್ಕೆ ಇನ್ನೇನು ಉಳಿಯಲ್ಲ. ಆದರೆ ದೇವರ ಬಗ್ಗೆ ಆಗಲ್ಲ. ನೀವು ದೇವರ ಬಗ್ಗೆ ಹೇಳಿದಿರಿ ಅಂದರೆ ಮುಗಿದೋಯ್ತು ಅಂತಿಲ್ಲ, ಇನ್ನೂ ಹೇಳಲಿಕ್ಕೆ ತುಂಬ ಇದೆ. ಎಷ್ಟು ಹೇಳಿದರೂ ಮತ್ತಷ್ಟು ಉಳಿಯೋದಕ್ಕೆ ದೇವರ ಕಥೆ ಅಂತ ಕರೀತಾರೆ. ಎಷ್ಟು ಹೇಳಿದರೂ ಮತ್ತಷ್ಟು ಹೇಳಲಿಕ್ಕೆ ಯಾವುದು ಉಳಿಯುತ್ತೋ ಅದೇ ಭಗವಂತನ ಕಥೆ. ಹಾಗಾಗಿ ಧರ್ಮ ಅರ್ಥ ಕಾಮಗಳಂತೆ ದೇವರ ಗುಣವನ್ನು ಕಂಪ್ಲೀಟ್ ಮಾಡಿ ಬರಲ್ಲ, ಹೇಳಲಿಕ್ಕೆ ಬರೋಲ್ಲ. ನೀವು ಏನು ಮಾಡಿದ್ದೀರಿ? ದೇವರ ಕಥೆ ಹೇಳಿದಿರಿ. ಮಹಾಭಾರತದಲ್ಲಿ ಕೃಷ್ಣನ ಕಥೆ ಇದೆ, ರಾಮಾಯಣದಲ್ಲಿ ರಾಮನ ಕಥೆ ಇದೆ. ಆದರೆ ರಾಮಾಯಣ ಮಹಾಭಾರತ ಓದುವವರಿಗೆ, ಕೇಳುವವರಿಗೆ ಅದು ಗ್ರಾಮ್ಯ ಕಥೆಯಂತೆ ಅರ್ಥ ಆಗಿದೆ. ಗ್ರಾಮ್ಯ ಕಥೆ ಅಂದರೆ ನಿಮ್ಮ ಕಥೆ ಇದ್ದಾಗೆ. ಮಹಾಭಾರತ ಅಂದರೆ ಅಣ್ಣ ತಮ್ಮಂದಿರು ಜಗಳ. ನಾವು 30-40 ಫೈಟಿಂಗ್ ಮಾಡಿದ್ರೆ ಅವ್ರಿಗೆ ತಾಕತ್ತು ಜಾಸ್ತಿ ಇತ್ತು, ದೊಡ್ಡ ದೊಡ್ಡ ಸೈಟಿಗೂ ಒದ್ದಾಡಿದ್ರು. ರಾಮಾಯಣ ಅಂದರೆ ಹೆಂಡತಿ ಕಳ್ಕೊಂಡು ಒದ್ದಾಡಿದ್ದು. ಅವನು ಕಳ್ಕೊಂಡು ಒದ್ದಾಡ್ದ, ನಾವು ಇಟ್ಕೊಂಡೇ ಒದ್ದಾಡ್ತಿದ್ದೀವಿ. ಏನೋ ಒಟ್ಟು ಎಲ್ಲರದು ಗೋಳೆ ಅಲ್ವಾ? ಅಯ್ಯೋ ಅವ್ರದ್ದು ರಾಮಾಯಣ ಅಂತಾರೆ. ಮುಗಿಲಾರದ ಸ್ಟೋರಿ, ಎಂಡ್ಲೆಸ್ ಸ್ಟೋರಿ ಅಂತಿವೇ ವಿನಃ ರಾಮನ ಕೃಷ್ಣನ ಗುಣಗಳ ಗಣನೆ ಈ ಗ್ರಂಥದಲ್ಲಿದೆ. ಇದು ಯಾರಿಗೂ ಬರೋದು. ಅದಕ್ಕೆ ನಾರದರಂತಾರೆ, ಇಂಥ ಕಥೆಗಳು ಬೇಡ, ಒಂದು ಕಥೆ ರಚನೆ ಮಾಡಿಕೊಡು. ಹೇಗೆ ಕಬ್ಬಿನ ಜಲ್ಲೆಯಲ್ಲಿ ಕೆಳಗಿನಿಂದ ಟಾಪ್ ಟು ಬಾಟಮ್ ಎಲ್ಲಿ ನೀವು ಕಚ್ಚಿದರೂ ಸಿಹಿ ಬರುವಂತೆ ಗ್ರಂಥದ ಯಾವುದೇ ಶ್ಲೋಕ ನೋಡಿದ್ರೂ ಅದರಲ್ಲಿ ಭಗವದ್ಭಕ್ತಿ ಬರಬೇಕು. ದೇವರಲ್ಲಿ ಪ್ರೀತಿ ಪ್ರೇಮ ಪ್ರವಾಹ ರೂಪವಾದ ಭಕ್ತಿ ಬರುವಂಥ ಒಂದು ಗ್ರಂಥ. ಅಲ್ಲಿ ಗ್ರಾಮ್ಯ ಕಥೆಗಳು ಬೇಡ, ಅಣ್ಣ ತಮ್ಮಂದಿರು ಜಗಳ ಬೇಡ, ಗಂಡ ಹೆಂಡತಿ ಬಿಟ್ಟ ಕತೆ, ಹೆಂಡತಿ ಗಂಡ ಬಿಟ್ಟ ಕತೆ, ಓಡಾಡಿದ ಕತೆ, ಒದ್ದಾಡಿದ ದುಃಖದ ಕತೆ ಯಾವುದೂ ಬೇಡ. ಕೇವಲ ನಿನ್ನ ಭಕ್ತರ ಕತೆ ಮಾತ್ರ ಇರಬೇಕು. ಅಂಥ ಒಂದು ಕಥೆಯನ್ನು ರಚನೆ ಮಾಡಿಕೊಡು. ಯಾಕಂದರೆ ಭಗವಂತನ ನಾಮ ಸಂಕೀರ್ತನೆ ಜೀವನದಲ್ಲಿ ಮನುಷ್ಯನನ್ನು ಎಷ್ಟು ಎತ್ತರಕ್ಕೆ ಕೊಂಡೊಯ್ಯತ್ತೆ ಅನ್ನಲಿಕ್ಕೆ ಅವರಿವ್ರ ಕಥೆ ಬೇಡ, ನನ್ನ ಕಥೆನೇ ಸಾಕು ಅಂಥೇಳಿ ನಾರದರು ತಮ್ಮ ಆತ್ಮಕಥೆಯನ್ನು ಭಗವಂತನ ಮುಂದೆ ಹೇಳ್ತಾ ಇದ್ದಾರೆ. ನಾರದರು ಹೇಳ್ತಾರೆ, ಅಹಂ ಪುರಾತೀತ ಭವೇ ಭವಂ ಮುನೆ ದಾಸ್ಯಾಸ್ತು ಕಶ್ಚಾಚ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಿಕ್ಷತಾಂ. ಭಗವಂತನ ಕಥಾಶ್ರವಣ, ಭಗವಂತನ ಕಥಾ ಸ್ಮರಣ ಇದೆಲ್ಲ ಮೋಕ್ಷ ಸಾಧನೆ ಮಾಡುವವರಿಗೆ ಸುಲಭದ ಮಾರ್ಗ, ತುಂಬ ಈಸಿ ಮೆಥಡ್. ದೇವರನ್ನು ಹೊಂದಲಿಕ್ಕೆ ಈಸಿ ಏನಂದರೆ ಕೇಳು ಹೇಳು, ಯಾವಾಗಲೂ ಕೇಳು. ಹೇಳೋರು ಸಿಕ್ಕದೇ ಇದ್ದರೆ ನೀನೇ ಹೇಳು, ಹೇಳು ಕೇಳು. ಹೇಳೋದು ಅಂದರೆ ದೇವರ ಗುಣಗಾನ ಭಜನೆ ಮಾಡು. ದೊಡ್ಡವರು ಬಂದಾಗ ಹೇಳಕ್ಕೆ ಹೋಗಬೇಡ, ಕೇಳು. ಚಿಕ್ಕವರಿದ್ದರೆ ಹೇಳು, ದೊಡ್ಡವರಿದ್ದರೆ ಕೇಳು. ಯಾವಾಗಲೂ ಹೇಳು, ಇಲ್ಲ ಕೇಳು. ಇದು ಮೋಕ್ಷ ಸಾಧನೆಗೆ ತುಂಬ ಸುಲಭವಾದ ಮಾರ್ಗ. ಅದರ ಬಗ್ಗೆ ನನ್ನ ಕಥೆ ಅದಕ್ಕೆ ಸಾಕ್ಷಿ. ನಾನು ಜನ್ಮಾಂತರದಲ್ಲಿ ಒಬ್ಬ ದಾಸಿಯ ಮಗ. ನಮ್ಮಮ್ಮ ಒಬ್ಬ ಉತ್ತಮನಾದ
ಮುನಿಗಳ ಮನೆಯಲ್ಲಿ ದಾಸಿಯಾಗಿ ಕೆಲಸ ಮಾಡ್ತಿದ್ದೆ. ನನಗೆ ನಮ್ಮಮ್ಮನ ಬಿಟ್ಟರೆ ಬೇರೆ ಗತಿ ಇಲ್ಲ, ನಮ್ಮಮ್ಮನಿಗೆ ನನ್ನ ಬಿಟ್ಟರೆ ಬೇರೆ ಗತಿ ಇಲ್ಲ. ನಂಗಮ್ಮ ಅಮ್ಮಂಗನ. ಈ ಕಥೆ ಒಳಗೆ ವಿಶೇಷ ಏನಂದರೆ, ನಾರದರು ತಮ್ಮ ತಂದೆ ಹೆಸರು ಹೇಳಿಲ್ಲ, ತಾಯಿ ಹೆಸರು ಹೇಳಿಲ್ಲ, ತಮ್ಮ ಹೆಸರು ಹೇಳಲಿಲ್ಲ, ತಮ್ಮ ಜಾತಿ ಹೇಳಿಲ್ಲ, ಕುಲ ಹೇಳಿಲ್ಲ, ಏನೂ ಹೇಳಿಲ್ಲ. ಕಥೆ ಏನಂದರೆ, ಇದು ಯಾವುದು ದೇವರ ಅನುಗ್ರಹಕ್ಕೆ ಕಾರಣ ಅಲ್ಲ. ನಿಮ್ಮ ಜಾತಿ, ನಿಮ್ಮ ಕುಲ, ನಿಮ್ಮ ಸಂಸ್ಕಾರ, ನಿಮ್ಮಪ್ಪ ನಿಮ್ಮಮ್ಮ ಯಾವುದು ಕಾರಣ ಅಲ್ಲ. ನಿಮ್ಮಲ್ಲಿ ಭಕ್ತಿ ಹೊಂದಿದ್ರೆ ಮಾತ್ರ ಅದು ಕಾರಣ ಆಗುತ್ತೆ. ಅದು ಇಲ್ಲ ಅಂತಾದರೆ ಏನಿದ್ರು ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ ತೇ ಮರ್ತ್ಯಲೋಕೆ ಭುವಿ ಭಾರಭೂತ ಮನುಷ್ಯ ರೂಪೇಣ ಮೃಗಾಹ ಚರಂತೆ. ಅವನು ಮನುಷ್ಯ ರೂಪದ ಮೃಗ. ನಾನು ಬಾರಿ ಓದ್ಕೊಂಡಿದ್ದೇನೆ. ಹೀನಮಾನವನೇ. ಯಾರು ಹೇಳ್ತಾರೆ ಅಪ್ಪನ ಹೆಸರಿಲ್ಲ, ಅಮ್ಮನ ಹೆಸರಿಲ್ಲ, ಜಾತಿ ಹೆಸರಿಲ್ಲ, ತಮ್ಮ ಹೆಸರಿಲ್ಲ. ನೋಡಿ, ನಿಮ್ಗೆ ಯಾವುದೋ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ರು, ಫಿಲ್ ಮಾಡಿ ಅಂತ ಕೊಟ್ಟರು. ಫಾದರ್ಸ್ ನೇಮ್ ಡ್ಯಾಶ್, ಮದರ್ ಡ್ಯಾಶ್, ಕ್ಯಾಸ್ಟ್ ರಿಲಿಜನ್ ಡ್ಯಾಶ್, ನೇಮ್ ಡ್ಯಾಶ್, ಎಲ್ಲ ಡ್ಯಾಶ್ ಆಗೋರು ಅಪ್ಲಿಕೇಶನ್ ಅಕ್ಸೆಪ್ಟ್ ಯಾರು ಮಾಡ್ತಾರೆ? ದೇವರು ಮಾಡ್ತಾನೆ. ನಿಮ್ಮ ಅಪ್ಲಿಕೇಶನಲ್ಲಿ ಎಲ್ಲ ಬ್ಲಾಂಕ್ ಇರಲಿ, ಭಕ್ತಿ ಇದೆಯಾ, ಸೇ ಎಸ್ ಆರ್ ನೋ, ಎಸ್, ಹಾಗಾದ್ರೆ ಬಾ ಒಳಗೆ ಅಂತ. ಭಕ್ತಿ ಒಂದಿಲ್ಲ ಅಂತಾದರೆ ಮಿಕ್ಕ ಯಾವುದು ಕೆಲಸಕ್ಕೆ ಬರೋಲ್ಲ. ನಾನು ಜನ್ಮಾಂತರದಲ್ಲಿ ಒಬ್ಬ ದಾಸಿಯ ಮಗ. ನನಗೆ ಆವಾಗ ಕೇವಲ 5 ವರ್ಷದ ಹುಡುಗ. ಆ ಸಂದರ್ಭದಲ್ಲಿ ಒಮ್ಮೆ ಚಾತುರ್ಮಾಸ್ಯ ಬಂತು. ಅಂದರೆ ಇದೇ ಕಾಲ ಪುಣ್ಯಾತ್ಮರು ಚಾತುರ್ಮಾಸ್ಯದಲ್ಲಿ ಭಾಗವತ ಕೇಳಿದ್ದಕ್ಕೆ ದಾಸಿಯ ಮಗನಿಗೆ ಮುಂದಿನ ಜನ್ಮದಲ್ಲಿ ಬ್ರಹ್ಮದೇವರ ಮಗ ಆಗುವ ಯೋಗ್ಯತೆ ಬಂತಂತೆ. ಹಾಗಾಗಿ ಅವರು ಹೇಳ್ತಾರೆ, ಚಾತುರ್ಮಾಸ್ಯದಲ್ಲಿ ಕೆಲವು ಸನ್ಯಾಸಿಗಳು ಆ ಬ್ರಾಹ್ಮಣನ ಮನೆಗೆ ಬಂದಿದ್ದರು. ಆ ಸನ್ಯಾಸಿಗಳ ಸೇವೆ ಮಾಡಲಿಕ್ಕೆ ಸಣ್ಣ ಹುಡುಗನಾದ ನನ್ನನ್ನು ಮನೆಯ ಯಜಮಾನ ಯೋಜನೆ ಮಾಡಿದ. ನೀನು ಇವ್ರ ಹತ್ರ ಇರು, ಯಾಕೆಂದರೆ ಅವ್ರು ಆಗಾಗ ಅದು ತಗೊಂಬ ಕೇಳ್ತಾರೆ. ಈ 60-70 ಆದವ್ರ ಕೆಲಸ ಹೇಳಿದ್ರೆ ಸಿಟ್ಟು ಬಂದುಬಿಡತ್ತೆ. ಹುಡುಗರಿಗಾದರೆ ಪಟ ಓಡ್ತಾರೆ ಬರ್ತಾರೆ. 10 ಸತಿ ಹೇಳಿದ್ರು ಅವ್ರಿಗೇನು ಕಾಲೇ ನೋವು ಬರಲ್ಲ. ವಯಸ್ಸಾದವ್ರು 1 ಸತಿ ಸಾಕಾಗಿ ಹೋಗಿ ಅರ್ಧ ಗಂಟೆ ಕೂತ್ಕೊಳ್ತಾರೆ. ಆದ್ದರಿಂದ ಸಣ್ಣ ಹುಡುಗ ಇದ್ದಾನೆ ಅಂತ ಸಣ್ಣ ಹುಡುಗನಾದ ನನ್ನನ್ನು ಆ ದೊಡ್ಡವರ ಸೇವೆಗಾಗಿ ನಿಯೋಜನೆ ಮಾಡಿದರು. ನಾನು ಅವರ ಸೇವಾ ಮಾಡ್ತಿದ್ದೆ. ನಾನು ಮಾಡಿದ್ದು 2 ದೊಡ್ಡ ಸೇವಾ, ಮತ್ಯಾವುದೂ ಇಲ್ಲ. ಏನು ಮಾಡ್ತಿದ್ದೆ ಅಂದರೆ, ಅವರು ಊಟ ಆದಮೇಲೆ ಉಚ್ಚಿಷ್ಟ ಆ ಎಂಜಲನ್ನು ಅನುಲೇಪನ ಅಂದರೆ ಗೋಮಯ, ಅಂದರೆ ಅದನ್ನು ಎಲೆ ತೆಗೆದು ಶುದ್ಧಿ ಮಾಡೋದು ಜಾಗ, ಮತ್ತಿನ್ನೇನಿಲ್ಲ. ದೊಡ್ಡವರು ಊಟ ಆದಮೇಲೆ ಊಟದ ಜಾಗವನ್ನು, ಎಲೆಯನ್ನು ಶ್ರದ್ಧೆಯಿಂದ ಎತ್ತಿ ಎಲೆಗೋಮೆ ಮಾಡ್ತಿದ್ದೆ. ಆಮೇಲೆ ಅವರದು ಊಟ ಆದಮೇಲೆ ಏನು ಮಿಕ್ಕಿದೆಯೋ ಅದು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡ್ತಿದ್ದೆ. ಒಮ್ಮೆ ಪ್ರಸಾದ ಸ್ವೀಕಾರ ಮಾಡಿದ ಮೇಲೆ 24 ಅವರ್ಸ್ ಗ್ಯಾಪ್ ಕೊಡ್ತಿದ್ದೆ ಅಂತ. ಮಾರನೇ ದಿನದವರೆಗೂ ಏನು ತಿಂತಾನೇ ಇರಲಿಲ್ಲ. ಇದರಿಂದ ನನ್ನ ಮನಸ್ಸು, ನನ್ನ ಹೃದಯ ಶುದ್ಧಿ ಆಯಿತು. ಶುದ್ಧವಾದ ಮನಸ್ಸಿನಿಂದ, ಶುದ್ಧವಾದ ಹೃದಯದಿಂದ ಅವರು ಹೇಳುವ ಭಗವಂತನ ಕಥೆಯಲ್ಲಿ ನನಗೆ ತಾನೇ ಆಸಕ್ತಿ ಮೂಡಿತು. ಶ್ರದ್ಧೆಯಿಂದ ಕೇಳಿದೆ. ಮನೋಹರವಾದ ಭಗವಂತನ ಕಥೆಯನ್ನು ಹೇಳ್ತಾ ಇದ್ರು.
ಕಡೆಗೆ ಚಾತುರ್ಮಾಸ್ಯ ಮುಗಿದ ಮೇಲೆ ಅವರು ಹೊರಡುವಾಗ ನನ್ನ ಮೇಲೆ ಅವರ ಕಾರುಣ್ಯ ದೃಷ್ಟಿ ಬಿತ್ತು. ಜ್ಞಾನಿಗಳು ದೊಡ್ಡವರು ನಮಗೆ ಸನ್ಮಾನ ಮಾಡಬೇಕಾದ್ದಿಲ್ಲ, ಅವರು ಶಾಲ್ ಹೊದಿಸ್ಬೇಕಾದ್ದಿಲ್ಲ, ಮಂತ್ರಾಕ್ಷತೆ ಹಾಕಬೇಕಾದ್ದಿಲ್ಲ, ಫಲ ಕೊಡಬೇಕಾದ್ದಿಲ್ಲ. ಅವರು ನಮ್ಮನ್ನು ಇವ ಒಳ್ಳೆಯವ, ದೇವರು ಇವನಿಗೆ ಒಳ್ಳೆಯದು ಮಾಡಲಿ ಅನ್ನುವ ಭಾವನೆಯಿಂದ ನೋಡಿಬಿಟ್ರೆ ಸಾಕಂತ. ನಮ್ಮಲ್ಲೆಲ್ಲ ಕೆಲವರು ಮಾತಾಡುವಾಗ ಹೇಳ್ತಾರೆ, ನೀವು ಭಾರಿ ದೊಡ್ಡವರಾಗ್ಬಿಟ್ರಿ, ನಮ್ಮ ಕಡೆ ನೋಡೋದೇ ಇಲ್ಲ. ಹಾಗಾದ್ರೆ ದೊಡ್ಡವರು ನೋಡಿದ್ರೆ ಸಾಕು, ನಾವು ಉದ್ಧಾರ ಆಗ್ತೇವೆ. ಭಗವಂತನ ಭಕ್ತರಾದ ಆ ಸನ್ಯಾಸಿಗಳು ಚಾತುರ್ಮಾಸ್ಯ ಹೊರಟ ಸಂದರ್ಭದಲ್ಲಿ ನನ್ನ ಮೇಲೆ ಕರುಣೆ ದೃಷ್ಟಿ ಹಾಕಿ ನನ್ನನ್ನು ಹತ್ತಿರಕ್ಕೆ ಕರೆದು ನನ್ನ ತಲೆಯ ಮೇಲೆ ಅವರ ಅಮೃತ ಹಸ್ತವನ್ನಿಟ್ಟು ಅವರು ಅವರ ದೊಡ್ಡವರಿಂದ ಏನು ಜ್ಞಾನವನ್ನು, ಉಪದೇಶವನ್ನು, ಉಪಾಸನೆಯ ಭಾಗವನ್ನು ತಿಳಿದಿದ್ರು ಅದನ್ನೆಲ್ಲ ನಂಗೆ ಉಪದೇಶ ಮಾಡಿಬಿಟ್ರು ಅಂತ. ನೋಡಿ, ಉಪದೇಶ ತಗೊಂಡವನಿಗೆ ಜಾತಿ ಇಲ್ಲ, ಉಪದೇಶ ತಗೊಂಡವನಿಗೆ ಸಂಸ್ಕಾರ ಆಗಲಿಲ್ಲ. ನಾರದರು ಉಪದೇಶ ತಗೊಂಡವರಿಗೆ ಸನ್ಯಾಸಿಗಳು ಕೊಟ್ಟುಬಿಟ್ರು. ಹ್ಯಾಕೆ ಕೊಟ್ಟರು? ಆಗಿನ ಕಾಲದಲ್ಲಿ ಉಪದೇಶ ಕೊಡಲಿಕ್ಕೆ ವ್ಯಕ್ತಿಯ ಯೋಗ್ಯತೆ ಮುಖ್ಯ ಇರ್ತಿತ್ತು, ಈಗಿನಂತಲ್ಲ. ಹಾಗಾಗಿ ಆ ಜ್ಞಾನಿಗಳಿಗೆ ಅವನ ಯೋಗ್ಯತೆ ಗೊತ್ತಾಯಿತು. ಅವರಿಗೆ ಅನುಗ್ರಹ ಮಾಡಿದ್ದಾರೆ, ಋಷಿಗಳು ಹೊರಟಿದ್ದಾರೆ. ಸ್ವಲ್ಪ ಕಾಲಾನಂತರದಲ್ಲಿ ವಯೋವೃದ್ಧಳಾದ ತಾಯಿ ಹಾವು ಕಡಿದು ಸತ್ತಿದ್ದಾಳೆ. ಏನು ಮಾಡಬೇಕು ಗೊತ್ತಿಲ್ಲ. ಒಬ್ಬನೇ ಹುಡುಗ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿ ಹೊರಟ. ಒಂದು ಕಡೆ ಕೂತ ದೇವರ ಧ್ಯಾನ ಮಾಡಿದ. ಕಣ್ಣಿಗೆ ದೇವರೇ ಕಂಡ. ಆನಂದ ಸಂಪ್ಲವೇ ಲೀನಃ ನಾಪಶ್ಯಂ ಉಭಯಂ ಮುನೆ. ದೇವರನ್ನು ನೋಡಿದಾಗ ಇಷ್ಟು ಆನಂದ ಆಯಿತು, ಎಲ್ಲೆಡೆಯಲ್ಲಿಯೂ ನನಗೆ ದೇವರೇ ಕಂಡ, ಮತ್ತೇನೂ ಕಾಣಲಿಲ್ಲ. ಒಮ್ಮೆ ಹೃದಯದ ಒಳಗೆ ದೇವರನ್ನು ಕಂಡರೆ ಕಣ್ಣು ಬಿಟ್ಟಾಗ ಕಂಡದ್ದೆಲ್ಲ ದೇವರಂತೆ ಕಾಣುತ್ತೆ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಅಂತರಂಗದೊಳಗೆ ಹರಿಯನ್ನು ಒಮ್ಮೆ ಕಂಡ್ರೆ ಸಾಕು. ಮತ್ತು ಕಣ್ಬಿಟ್ಟು ಏನು ನೋಡ್ತೀರಿ? ಅದರ ಒಳಗಿರುವ ಭಗವಂತನನ್ನೇ ನೋಡುವ ಸೌಭಾಗ್ಯ ಬರುತ್ತೆ. ಒಂದೇ ಕ್ಷಣ ಆ ರೂಪ ಮರೆಯಾಗಿ ಹೋಯಿತು. ಭಾರಿ ಹುಡುಕದೆ ನನ್ನ ಹೃದಯದಲ್ಲಿ ಕಂಡ ದೇದೀಪ್ಯಮಾನವಾದ ಆ ರೂಪ ಎಲ್ಲಿ ಹೋಯಿತು ಅಂತ ಗೊತ್ತಾಗಲಿಲ್ಲ. ಅಶರೀರವಾಣಿ ಹೇಳ್ತು, ಈ ಜನ್ಮದಲ್ಲಿ ಮತ್ತೊಮ್ಮೆ ನೀನು ನನ್ನನ್ನು ನೋಡಲಿಕ್ಕಿಲ್ಲ. ಹಾಗೆ ನೋಡಬೇಕು ಅಂತಾದರೆ ಮುಂದಿನ ಜನ್ಮದಲ್ಲಿ ಮಾತ್ರ ಸಾಧ್ಯ. ಸಜ್ಜನರ ಸೇವೆಯನ್ನು ಬಹುಕಾಲ ಮಾಡಿದ್ದರ ಫಲವಾಗಿ ನನ್ನ ರೂಪವನ್ನು ನಿನಗೆ ತೋರಿಸಿದ್ದೇನೆ ಅಂತ ಅಶರೀರವಾಣಿ ನುಡಿತು. ಮುಂದಿನ ಜನ್ಮದಲ್ಲಿ ಇದೇ ದಾಸಿಯ ಮಗ ನಾರದರಾಗಿ ಹುಟ್ಟಿದ್ದಾರೆ. ಬ್ರಹ್ಮದೇವರು ಕೊಟ್ಟ ಮಹತಿ ಅನ್ನುವ ವೀಣೆ, ಅದರ ಸ್ವರ ಒಮ್ಮೆ ಮೀಟಿದರೆ ಸಾಕು, ಆ ಶಬ್ದದಿಂದ ಪ್ರತಿಪಾದಿತವಾದಂತಹ ಭಗವಂತನ ರೂಪ ಅವರ ಕಣ್ಮುಂದೆ ನಿಲ್ಲತ್ತಂತೆ. ಅಂಥ ಉತ್ಕೃಷ್ಟವಾದ ಜನ್ಮ ನನಗೆ ಬರಲಿಕ್ಕೆ ಕಾರಣ ಆ ಭಗವಂತನ ನಾಮಸ್ಮರಣೆ. ಅಂತಹ ಕಥೆಯನ್ನು ನೀವು ರಚನೆ ಮಾಡಿಕೊಡಿ ಅಂತ ನಾರದರು ವೇದವ್ಯಾಸದೇವರನ್ನು ಕೇಳಿದಾಗ, ವೇದವ್ಯಾಸದೇವರು ತಮ್ಮ ತಲೆಯಲ್ಲಿ ಮೊದಲೇ ಇದ್ದಂತಹ ಭಾಗವತವನ್ನು ಅನುಕ್ರಮಣಿಕೆಯನ್ನಾಗಿ ಯಾವುದಾದ್ಮೇಲೆ ಯಾವ ಕಥೆ ಬರಬೇಕು ಆ ರೀತಿ ಮಾಡಿ ಮಕ್ಕಳಾದ ಶುಕಾಚಾರ್ಯರಿಗೆ ಕೊಟ್ಟಿದ್ದಾರೆ. ಶುಕಾಚಾರ್ಯರು ಪ್ರಾಯೋಪವೇಶಕ್ಕೆ ಗಂಗಾ ನದಿ ತೀರದಲ್ಲಿ ಕುಳಿತ ಪರೀಕ್ಷಿತನಿಗೆ ಉಪದೇಶ ಮಾಡಿದ್ದಾರೆ. ಈ ಭಾಗವತ ಬಂದ ಬಗೆ ಹೇಗೆ? ಅದು ಮಹಾಭಾರತದಲ್ಲಿ ಭೀಮಸೇನ ದೇವರ ಗದೆಯಿಂದ ಹೊಡೆತ ತಿಂದ ದುರ್ಯೋಧನ ರಣರಂಗದಲ್ಲಿ ತೊಡೆ ಮುರಿದು ಬಿದ್ದ ಸಂದರ್ಭ. ಅಲ್ಲಿಗೆ ದ್ರೋಣಾಚಾರ್ಯರ ಮಕ್ಕಳು ದುರ್ಯೋಧನನ ಸ್ನೇಹಿತರು ಅಶ್ವತ್ಥಾಮಾಚಾರ್ಯ ಬಂದರು. ಅವರು ದುರ್ಯೋಧನನ ಪರಿಸ್ಥಿತಿಯನ್ನು ಕಂಡು ಮರುಗಿದ್ದಾರೆ.
ದುರ್ಯೋಧನನಿಗೆ ಹೇಳಿದರು, ನಿಮ್ಮನೆ ಅನ್ನ ತಿಂದಿದ್ದೇನೆ, ನಿನ್ನ ಋಣ ನನ್ನ ಮೇಲಿದೆ. ಈಗ ನೀನು ಸಾಯ್ತಾ ಇದೀಯ, ಹೇಳು ನಿನಗೆ ನನ್ನಿಂದ ಏನು ಉಪಕಾರ ಆಗಬೇಕು. ಅವು ಎರಡೇ ಬೆರಳು ತೋರಿಸ್ದೆ, ಎರಡು ಕೆಲಸ ಮಾಡು. ಒಂದು, ಈ ಭೂಮಿಯ ಮೇಲೆ ಪಾಂಡವರು ಅಂತ ಇರಬಾರ್ದು, ನಿಷ್ಪಾಂಡವ ಪೃಥಿವಿ, ಇದೊಂದು ಮಾಡಬೇಕು. ಇನ್ನು ಪಾಂಡವರು ಇಲ್ಲ, ನಾನು ಸಾಯ್ತೇನೆ, ಮುಂದೆ ಈ ಅಖಂಡವಾದ ಸಾಮ್ರಾಜ್ಯ ಯಾರ್ಯಾರಿಗೋ ಹೋಗಬಾರ್ದು, ನನ್ನ ಮಕ್ಕಳಿಗೆ ಬರಬೇಕು. ಆದರೆ ನನಗೆ ಮಕ್ಕಳೂ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ, ನನ್ನ ಹೆಂಡತಿ ಇದ್ದಾಳೆ, ಅವಳಲ್ಲಿ ನೀನು ಮಕ್ಕಳನ್ನು ಪಡೆದು ಆ ಮಕ್ಕಳಿಗೆ ಈ ಸಂಪತ್ತು. ಎಂಥ ದುರ್ಬುದ್ಧಿರಿ, ಸಾಯುವಾಗಲೂ ಈ ಸ್ವಾಭಾವಿಕವಾಗಿ ಕೆಟ್ಟವ್ರು ಇರ್ತಾರಲ್ಲ, ಒಂದು ನಕಾರ ಸತಿ ಮಾಡಬಾರ್ದು ಮಾಡಿ ಜೈಲಿಗೆ ಹೋಗ್ತಿರ್ತಾರಲ್ಲ, ಅವರು ಜೈಲಿಗೆ ಹೋಗೋದು ಅಂದರೆ ಮಾವನ ಮನೆಗೆ ಹೋದಾಗ ಏನೋ ಒಂದು ಖುಷಿ ಅವ್ರಿಗೆ ಗಿಲ್ಟಿ ಇರಲ್ಲ. ಹೋಗುವಾಗಲೂ ಈಚೆಗೆ ಬಂದು ನೋಡ್ಕೋತೀನಿ ಅಂತ ಹೋಗ್ತಾರಿಯೇ ವಿನಃ ಸರಿ ಆಗ್ತೀನಿ ಅಂತ ಅನ್ನೋದೇ ಇಲ್ಲ. ಯಾಕಂದರೆ ಸ್ವಭಾವ ದುರತಿಕ್ರಮ, ಅವ್ರ ಸ್ವಭಾವನೇ ಅಂಥದ್ದಿರುತ್ತೆ. ಹಾಗೆ ಸಾಯೋ ಕಾಲದಲ್ಲಿಯೂ ಕೂಡ ಸಜ್ಜನಿಕೆ ಇರದ ದುಷ್ಟ ಕಲಿ ದುರ್ಯೋಧನ. ನನ್ನ ಹೆಂಡತಿಯಲ್ಲಿ ನೀನು ಮಕ್ಕಳನ್ನು ಪಡೆದು ಈ ಸಮಸ್ತ ಸಂಪತ್ತನ್ನು ಅವರಿಗೆ ಕೊಡಬೇಕು. ಅಲ್ಲ, ಅವ ಹೇಳಿದ್ರೆ ಹೇಳಲಿ, ಇವನು ಓಕೆ ಅಂದ, ಆಯಿತು ಅಂದ. ನೋಡಿ ಈ ಬ್ರಾಹ್ಮಣನ ಕಥೆ ನೋಡಿ, ನಿಷ್ಪಾಂಡವ ಪೃಥಿವಿ ಮಾಡ್ತೀನಿ ಅಂಥೇಳಿ ರಾತ್ರೋರಾತ್ರಿ ಪಾಂಡವರ ಶಿಬಿರಕ್ಕೆ ನುಗ್ಗಿ, ಆ ಕಥೆಯ ಸಂದರ್ಭ ತುಂಬ ರೋಚಕ. ಈ ದುರ್ಯೋಧನ ಕೆಳಗೆ ಬಿದ್ದ ದಿನ 18ನೇ ದಿನ ಮಹಾಭಾರತದ್ದು. 18 ದಿನದ ಯುದ್ಧ, ಲಾಸ್ಟ್ ಡೇ ಯುದ್ಧ. ಡೇ 1ನಿಂದ ದುರ್ಯೋಧನ ಬೀಳುವ ತನಕ ಇಬ್ಬರು ಹೆಣ್ಣುಮಕ್ಕಳು ದಿನಾ ಕಣ್ಣೀರು ಹಾಕ್ತಿದ್ರಂತೆ. ಅದು ಯಾರಂದರೆ ಒಂದು ಕುಂತಿ, ಒಂದು ದ್ರೌಪದಿ. ಕಾರಣ, ಕುಂತಿಗೆ ಮಗ ಹೋಗ್ಬೋದು, ದ್ರೌಪದಿಗೆ ಗಂಡ ಹೋಗ್ಬೋದು, ಯಾರೂ ಹೋಗ್ಬೋದು. 18 ದಿನದ ಒಳಗೆ ಯಾರು ಬರ್ತಾರೋ ಯಾರು ಹೋಗ್ತಾರೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ 17 ರಾತ್ರಿ ನಿದ್ದೆ ಮಾಡದೆ ಕಳೆದ ಮಹತಾಯಂದರು ಇಬ್ಬರು, ಒಂದು ಕುಂತಿ, ಒಂದು ದ್ರೌಪದಿ. ಬೆಳಗಾಗೆದ್ರಿ ಯಾವ ಸುದ್ದಿ ಬರುತ್ತೋ ಟೆನ್ಷನ್. ಯಾವತ್ತು 18ನೇ ದಿನ ದುರ್ಯೋಧನ ಕೆಳಗೆ ಬಿದ್ದ, ಇವರಿಬ್ಬರಿಗೂ ಒಳ್ಳೆ ನಿದ್ದೆ. ಅಂತೂ ಮುಗೀತಪ್ಪ ಯುದ್ಧ, ಇನ್ನು ನಮ್ಮ ಯಜಮಾನರು ಸೇಫ್ ಅಂತ ದ್ರೌಪದಿ, ನನ್ನ ಮಕ್ಕಳು ಸೇಫ್ ಅಂತ ಕುಂತಿ, ಎಲ್ಲ ಆರಾಮ್ ನಿದ್ದೆ ರೀ. ಆ ನಿದ್ದೆ ಒಳಗೂ ಒಬ್ಬ ಎದ್ದಿದ್ರು, ಅವರೇ ಈ ಅಶ್ವತ್ಥಾಮಾಚಾರ. ಯುದ್ಧ ಮುಗಿದ ಮೇಲೆ ದುರ್ಯೋಧನ ಕೆಳಗೆ ಬಿದ್ದ ಮೇಲೆ ನಾಳೆ ಯುದ್ಧ ಮಾಡಲಿಕ್ಕೆ ಏನಿಲ್ಲ ಆದ ಕಾರಣ, ತುಂಬ ಟಯರ್ಡ್ ಆಗಿತ್ತಾದ ಕಾರಣ ಮನೆಗೇನು ಹೋಗಿ ಮಲಗೋದು ಅಂಥೇಳಿ ಪಾಂಡವರು ರಣರಂಗದಲ್ಲಿಯೇ ಡೇರೆಗಳನ್ನು ಮಾಡಿ ಅಲ್ಲೇ ಮಲಗಲಿಕ್ಕೆ ಸಿದ್ಧ ಆಗಿದ್ದರು. ರಾತ್ರಿ 10:30, 11, 5 ಜನ ಪಾಂಡವರು, ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ್, 5 ಹಾಸಿಗೆ 5 ಹಾಕಿ ಮುಗಿತಪ್ಪ ಅಂತ ಮಲಗಿದ್ರಿ. ಆಗ ಬಂದು 11ಕ್ಕೆ ಬಾಗಿಲು ತಟ್ಟಿದ್ರು. ಯಾರ ತೆಗೆದು ನೋಡಿದ್ರೆ ಶಂಖಚಕ್ರ ಗದಾಪಾಣಿಯಾದ ಕೃಷ್ಣ. ಅವನಂದ, ಆಯ್ತಲ್ಲಪ್ಪ ಯುದ್ಧ, ಮತ್ತೆ ಇಲ್ಲೇ ಯಾಕೆ ಮಲಗುತ್ತೀರೋ, ನಡೀರಿ ಇಂದ. ಅದಕ್ಕೆ ಪಾಂಡವರಂದರು, ಕೃಷ್ಣ ನಾಳೆ ಏನು ಯುದ್ಧ ಇಲ್ಲ, ನಾಳೆ ಸಂಡೇ, ಇವತ್ತು ಸಾಟರ್ಡೆ, ಎಲ್ಲಂದ್ರಲ್ಲಿ ನಿದ್ದೆ ಮಾಡ್ತೀವಿ, ಇಲ್ಲೇ ಮಲಗ್ತೀವಿ. ಕೃಷ್ಣ ಅಂದ, ಇಲ್ಲಿ ಮಲಗೋದು ಬೇಡ, ನನ್ನ ಜೊತೆ ಮಲಗುವಿಂತೀರಿ, ನಡೀರಿ ಅಂತ ಕರ್ಕೊಂಡು ಹೊರಟ. ಅವರೆಲ್ಲ ಹೇಳಿದ್ರು, ಅಲ್ಲ 5 ಹಾಸಿಗೆ ಹಾಸ್ಬಿಟ್ಟಿದ್ದೀವಿ, ಎಲ್ಲ ವೇಸ್ಟ್ ಆಗತ್ತೆ. ಇಲ್ಲ, ನಿಮ್ಮ ಮಕ್ಕಳು ಮಲ್ಕೊಳ್ತಾರೆ, ನಡೀರಿ ಇಂದ. ಆ ಮಕ್ಕಳು ಯಾರು? ಧರ್ಮರಾಜನಿಗೆ ದ್ರೌಪದಿಯಲ್ಲಿ ಹುಟ್ಟಿದ ಮಗ, ಭೀಮನಿಗೆ ದ್ರೌಪದಿಯಲ್ಲಿ 5 ಜನ ಉಪಪಾಂಡವರನ್ನು ದೇವರು ಅಲ್ಲಿ ಮಲಗಿಸ್ಬಿಟ್ಟ. ಅವತ್ತೇ ರಾತ್ರಿ ಪಾಂಡವರ ಸಂಹಾರ ಮಾಡಲಿಕ್ಕೆ ರಾತ್ರೋರಾತ್ರಿ ಬಂದು ಅಶ್ವತ್ಥಾಮಾಚಾರ್ಯರು ಮುಸುಕು ಹಾಕಿದ ಮಕ್ಕಳನ್ನು ಆ ಬೆಡ್ಶೀಟು ತೆಗಿಲಿಲ್ಲ, ಈ ಗೊಜ್ಜಿಗೆ ಬೆಂಡೆಕಾಯಿ ಹೆಚ್ಚುತ್ತಾರೆ ಒಟ್ಟೊಟ್ಟಿಗೆ ಇಟ್ಕೊಂಡು 5 ಜನರ ತಲೆಯನ್ನು ತರೆದು ರಾತ್ರಿ ಮಧ್ಯರಾತ್ರಿಯ ಕಾಲ 5 ತಲೆಯನ್ನು ಹಿಡಿದು ದುರ್ಯೋಧನನ ಮುಂದಿಟ್ಟರೆ, ಸಾಯುವ ದುರ್ಯೋಧನ ಹೇಳ್ತಾನೆ, ಇದು ಪಾಂಡವರ ತಲೆ ಅಲ್ಲ,
ಇದು ಭೀಮನ ತಲೆ ಅಲ್ಲ. ಇದು ಭೀಮನ ತಲೆ ಅಷ್ಟು ಸುಲಭಕ್ಕೆ ಕೈಗೆ ಬರುವಂಥ ತಲೆ ಅಲ್ಲ. ಉಪಪಾಂಡವರನ್ನು ಕೊಂದ ಪಾಪಿ ನೀನು. ಜಿಗುಪ್ಸಿತಂ, ನಾಚಿಕೆ ಪಡುವಂಥ ಕರ್ಮವನ್ನು ಮಾಡಿದ್ದೀಯ. 19ನೇ ದಿನ ಬೆಳಗ್ಗಾಯಿತು. ಪಾಂಡವರೆಲ್ಲ ಇರೋ ಸುದ್ದಿ ಕೇಳಿ ತಾಯಿಗೆ, ಕುಂತಿಗೆ, ಹೆಂಡತಿಗೆ, ದ್ರೌಪದಿಗೆ ಸಂತೋಷ ಆಯಿತು. ಸಂತೋಷದ ಸುದ್ದಿಯಲ್ಲಿ ಮಕ್ಕಳು ಭಾಗವಹಿಸ್ಲಿ ಅಂಥೇಳಿ ದ್ರೌಪದಿ ಮಕ್ಕಳನ್ನು ಹುಡುಕ್ತಾ ಬಂದರೆ ಯಾರೋ ಹೇಳಿದ್ರು, ನಿನ್ನ ಮಕ್ಕಳೆಲ್ಲ ರಣರಂಗದಲ್ಲಿ ಮಲಗಿದ್ದಾರೆ ಅಂತ. ಅಲ್ಲಿ ಯಾಕೆ ಹೋಗಿ ಮಲಗಿದ್ರು? ಇವತ್ತೇನು ಯುದ್ಧ ಇಲ್ವಲ್ಲ ಅಂತ ಹೋಗಿ ಮಲಗಿದ ಜಾಗದಲ್ಲಿ ಆ ಮುಖದ ಮೇಲಿನ ಹೊದಿಗೆಗಳನ್ನು ತೆಗೆದು ನೋಡ್ತಾರೆ. ರುಂಡವಿಲ್ಲದ 5 ಮುಂಡಗಳು ಬಿದ್ದಿದೆ. ಎಷ್ಟು ದುಃಖ ಆಗಿರಬೇಡ ತಾಯಿಗೆ. 5 ಮಕ್ಕಳನ್ನು ಮಲಗಿದಾಗ ಒಂದೇ ದಿನ ಕತ್ತರಿಸಿ ಹಾಕಿಬಿಟ್ಟ. ಸುದ್ದಿ ಗೊತ್ತಾಯ್ತಿದು ಅಶ್ವತ್ಥಾಮಾಚಾರ್ಯ ಮಾಡಿರೋದು ಅಂತ. ಅಶ್ವತ್ಥಾಮಾಚಾರ್ಯರನ್ನು ಹಿಡಿದು ತರಬೇಕು ಅಂಥೇಳಿ ಅರ್ಜುನ, ಕೃಷ್ಣ, ಭೀಮ 3 ಜನ ಅವನ್ನ ಅಂಟಿಸ್ಕೊಂಡು ಹೋಗಿದ್ದಾರೆ. ಓಡಿ ಹೋಗ್ತಾ ಇದ್ದಾರೆ ಅಶ್ವತ್ಥಾಮಾಚಾರ್ಯರು. ಓಡುವಾಗ ನನ್ನ ಯಾರಾದರೂ ಫಾಲೋ ಮಾಡ್ತಿದ್ದಾರ, ತಿರುಗಿ ನೋಡಿದ್ರು ಅರ್ಜುನ ಕಣ್ಣಿಗೆ ಬಿದ್ದ. ಅರ್ಜುನನ್ಗಿಂತಲೂ ಅರ್ಜುನನ್ ಮುಂದೆ ಕೂತಿದ್ನಲ್ಲ ಪಾರ್ಥನಿಗೆ ಸಾರಥಿಯಾಗಿ, ಅವನ್ ನೋಡಿ ಪೂರಾ ಗಾಬರಿ ಆಯಿತು. ಇಲ್ಲ, ಪಟ್ಟ ಹೀಗೆ ಹಿಂದೆ ಕೈ ಹಾಕದ, ಒಂದು ಅಸ್ತ್ರ ಸಿಕ್ತು, ಬಾಯಿಗೊಂದು ಮಂತ್ರ ಬಂತು, ಹೇಳದ, ಬಿಟ್ಬಿಟ್ಟ. ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾದ ಅಸ್ತ್ರವೇ ಇಲ್ಲ. ಒಂದು ಅಸ್ತ್ರ ಬಿಟ್ಟರೆ ಅದಕ್ಕೊಂದು ಪ್ರತಿಯಾಗಿದೆ. ವಿಜ್ಞಾನಾಸ್ತ್ರ, ಸಂಮೋಹನಾಸ್ತ್ರ, ವಾರುಣಾಸ್ತ್ರ, ಆಗ್ನೇಯಾಸ್ತ್ರ, ಒಂದೊಂದು ಅಸ್ತ್ರಕ್ಕೆ ಒಂದೊಂದು ಬೇರೆ ಬೇರೆ ಇದೆ. ಆದರೆ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಯಾವುದಿಲ್ಲ. ಏನು ಮಾಡಬೇಕು? ಕೃಷ್ಣನ್ ಕೇಳ್ದ ಅರ್ಜುನ. ಕೃಷ್ಣ ಅಂದ, ನೀನು ಬ್ರಹ್ಮಾಸ್ತ್ರ ಬಿಡು ಅಂತ. ಅವನು ಪ್ರಾಣ ರಕ್ಷಣೆಗಾಗಿ ಅಶ್ವತ್ಥಾಮಾಚಾರ್ಯರು ಬಿಟ್ಟರೆ ಪ್ರತಿರೋಧಕ್ಕೋಸ್ಕರವಾಗಿ ಅರ್ಜುನ ಇನ್ನೊಂದು ಬ್ರಹ್ಮಾಸ್ತ್ರ ಬಿಟ್ಟ. ಒಂದು ಬ್ರಹ್ಮಾಸ್ತ್ರ ಇಡೀ ಜಗತ್ತನ್ನು 1 ಸೆಕೆಂಡಲ್ಲಿ ಸುಟ್ಟು ಬೂದಿ ಮಾಡುವ ತಾಕತ್ತು ಒಂದು ಬ್ರಹ್ಮಾಸ್ತ್ರಕ್ಕಿದೆಯಂತೆ. ಅಂಥದ್ದು 2 ಬಂದರೆ ವೇದವ್ಯಾಸ ದೇವರು ಥಟ್ಟ ಪ್ರತ್ಯಕ್ಷರಾಗಿ 2 ಅಸ್ತ್ರಗಳನ್ನು ಹೀಗೆ ಅಡ್ಡ ಹಿಡಿದಿದ್ದಾರೆ. ಅಶ್ವತ್ಥಾಮಾಚಾರ್ಯರ ಅಸ್ತ್ರ ಇಲ್ಲಿ, ಅರ್ಜುನನ ಅಸ್ತ್ರ ಇಲ್ಲಿ. ಅಲ್ಲ, ವೇದವ್ಯಾಸ ದೇವರಿಗೆ ಏನು ಆಗಲಿಲ್ಲ? ಆಗಲ್ಲ. ಯಾಕೆ? ಸರ್ವಪ್ರಹರಣಾಯುಧ ಓನ್ನಮ ಇತಿ. ಎಲ್ಲ ಆಯುಧಗಳ ಅಭಿಮಾನಿಗಳು ಯಾರು? ವೇದವ್ಯಾಸ ದೇವರು. ನಾರಾಯಣ ಅವರೇ ವೇದವ್ಯಾಸ ದೇವರು. ಅವರು ಇಬ್ಬರಿಗೂ ಬೈತಾ ಇದ್ದಾರೆ. ಅರ್ಜುನ, ಅಶ್ವತ್ಥಾಮ, ನೀವಿಬ್ಬರು ಶಸ್ತ್ರ ಅಧ್ಯಯನ ಮಾಡಿದ್ದು ಲೋಕ ಕಲ್ಯಾಣಕ್ಕ, ಲೋಕ ನಾಶಕ್ಕ. ಉಪಸಂಹಾರ ಮಾಡ್ರಿ. ವೇದವ್ಯಾಸ ದೇವರ ಮಾತಂದರೆ ಆಗಿನ ಕಾಲದಲ್ಲಿ ಭಾರಿ, ಯಾರೂ ಆ ಮಾತನ್ನು ತೆಗೆಯುವಂತಿಲ್ಲ. ಅರ್ಜುನ ಉಪಸಂಹಾರ ಮಾಡಿದ. ಅಶ್ವತ್ಥಾಮಾಚಾರ್ಯರಿಗೆ ಉಪಸಂಹಾರ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕೆಂದರೆ ಉಪಸಂಹಾರಕ್ಕೆ ಬೇಕಾದ ಮಂತ್ರ ಮರ್ತೋಯ್ತು. ನೀವು ಫೋನ್ ಮಾಡ್ಲಿಕ್ಕೆ ಡಯಲ್ ಮಾಡಿದಾಗ 1 ನಂಬರ್ ಮರ್ತೋದ್ರಿ, ಏನು ಪ್ರಾಬ್ಲಮ್? ಏನು ಮಾಡಿದ್ರಿ? ಆಚಾರ್ಯ 8 ಮಾಡಿದ್ದೀನಿ, 9 ಮಾಡಿದ್ದೀನಪ್ಪ, ಇನ್ನೊಂದೇ ಆಗ್ತಿಲ್ಲ, ಟ್ರೈ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ರೀ. ಅವನಿಗೆ ಉಪಸಂಹಾರದ ಮಂತ್ರವೇ ಮರ್ತೋಯ್ತು. ಕೃಷ್ಣ ಹೇಳ್ತಾನೆ, ಅರ್ಜುನ, ಅವರು ಬ್ರಹ್ಮಚರ್ಯವನ್ನು ಕಳ್ಕೊಂಡಿದ್ದಾನೆ, ಅವನಿಗೆ ಮಂತ್ರ ನೆನಪಿಗೆ ಬರೋಲ್ಲ. ನೀನೇ ಉಪಸಂಹಾರ ಮಾಡೋದು. ಒಳ್ಳೆ ಬ್ರಹ್ಮಚಾರಿ ಇದ್ದೀಯಾ ನೋಡಿ. ಆಶ್ಚರ್ಯ ಗೊತ್ತಾ? ಅಶ್ವತ್ಥಾಮಾಚಾರ್ಯ ಮದುವೆನೇ ಆಗಲಿಲ್ಲ. ಕೃಷ್ಣ ಹೇಳ್ತಾನೆ ಅವನು ಬ್ರಹ್ಮಚಾರಿ ಅಲ್ಲ. ಇವನು 3-4 ಮದುವೆ ಆಗಿದ್ದಾನೆ. ಯಾರು? ಅರ್ಜುನ. ನೀನು ಬ್ರಹ್ಮಚಾರಿ. ಈ ಸರ್ಟಿಫಿಕೇಟ್ ಕೊಟ್ಟನಲ್ಲ ಕೃಷ್ಣ, ಅವನು 16,000 ಮದುವೆ ಆಗಿದ್ದಾನೆ. ಅವನು ಅನಾದಿ ಬ್ರಹ್ಮಚಾರಿ. ಕೃಷ್ಣ ಇಂಥ ಸರ್ಟಿಫಿಕೇಟ್ಗಳು. ಕೃಷ್ಣ ಅಂದರೆ ನಾವು ಅಂದ್ಕೊಂಡದ್ದು ಫ್ಯಾಕ್ಟ್ ಅಲ್ಲ, ದೇವರು ಅಂದ್ಕೊಂಡದ್ದು ಫ್ಯಾಕ್ಟ್. ಅವನೇನಂತಾನ ಅದೇ ಧರ್ಮ. ನಾನು ಬ್ರಹ್ಮಚಾರಿ
ರಥಕ್ಕೆ ಪಶುವಿನಂತೆ ಕಟ್ಟಿದ್ದಾರಂತೆ. ದರ 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 ಎಳ್ಕೊಂಡು ಬಂದಿದ್ದಾರೆ. ಎಳ್ಕೊಂಡು ಬಂದು ತಥಾಹೃತಂ ಪಶುವತ್ ಪಾಶಬದ್ಧ ಅವಾಂಗ್ಮುಖಂ ಕರ್ಮ ಜಿಗುಪ್ಸಿತೇನ. ಕುಂತಿ, ದ್ರೌಪದಿ ಎಲ್ಲ ಹೆಣ್ಣು ಮಕ್ಕಳ ಮುಂದೆ ಈ ಬ್ರಾಹ್ಮಣನನ್ನ ಕಟ್ಟಿ ಭೀಮ ಅರ್ಜುನ ದರ 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 ಎಳ್ಕೊಂಡು ಬಿಡ್ತಿದ್ರೆ ನಾಚಿಕೆ ಆಗೋಯ್ತು ಅಶ್ವತ್ಥಾಮಾಚಾರ್ಯರಿಗೆ. ಅವಾಂಗ್ಮುಖ, ತಲೆ ತಗ್ಗಿಸಿಬಿಟ್ಟಿದ್ದಾನೆ. ತಲೆ ತಗ್ಗಿಸಿದ ಬ್ರಾಹ್ಮಣನನ್ನ ನೋಡಿ ದ್ರೌಪದಿ ನಾಚಿಕೆ ಪಟ್ಕೊಳ್ತಾ ಇದ್ದಾಳೆ. ವಾಮಸ್ವಭಾವಾತ್ ಕೃಪಯಾ ನನಾಮ. ಗಂಡ ಭೀಮ ಮತ್ತು ಅರ್ಜುನ ಎಳ್ಕೊಂಡು ಬರ್ತಿದ್ರೆ ದ್ರೌಪದಿ ಹೋಗಿ ಅಶ್ವತ್ಥಾಮಾಚಾರ್ಯರಿಗೆ ನಮಸ್ಕಾರ ಮಾಡಿದ್ದಾಳೆ. ಆಚಾರ್ಯೇ ನಮಸ್ಕಾರ. ಯಾರ ಆಚಾರ್ಯ ಇವರು? ಮಕ್ಕಳನ್ನು ಕತ್ತರಿಸಿದ್ರಲ್ಲ ಅವರು. ನಿಮಗೆ ಕಥೆ ಏನು ಗೊತ್ತಾ? ಬೇರೆಯವರಾಗಿದ್ರೆ ಯಾಕೆ ಕರ್ಕೊಂಬರ್ದ್ರಿ, ಪೀಸ್ ಪೀಸ್ ಮಾಡಿ ಅನ್ಬೇಕಿತ್ತೋ ಇಲ್ಲೋ? ಅಂದಿಲ್ಲ. ಅವಳನ್ನು ಚಿತ್ರಣ ಮಾಡಲಿಕ್ಕೆ, ಅವಳ ಗುಣವನ್ನು ಹೈಲೈಟ್ ಮಾಡಲಿಕ್ಕೆ ನಾನು ಮಹಾಭಾರತವನ್ನು ರಚನೆ ಮಾಡಿದೆ ಅಂತಾರೆ ವೇದವ್ಯಾಸ. ಈ ನಾಡಿನ, ಈ ಭಾರತದ ಪವಿತ್ರದ ಒಬ್ಬ ಹೆಣ್ಣು ಮಗಳ ಮನಸ್ಥಿತಿ, ತನ್ನ ಹಸಿಕಂದಮ್ಮನ ಕೊಂದವರ ಮೇಲೂ ಕೂಡ ದ್ವೇಷ ಸಾಧನೆ ಮಾಡುವ ಭಾವ ಇಲ್ಲ. ಅವಳಂತಾಳೆ, ಮಾರೋದಿದಸ್ಯ ಜನನಿ ಗೌತಮಿ ಪತಿದೇವತಾ. ಮಕ್ಕಳನ್ನ ಕಳ್ಕೊಂಡ್ರೆ ಏನು ದುಃಖ ಅನ್ನೋದು ತಾಯಿಯಾಗಿ 5 ಮಕ್ಕಳನ್ನ ಕಳೆದುಕೊಂಡ ನನಗೆ ಅದರ ಅನುಭವ ಆಗ್ತಾ ಇದೆ. ಈ ದುಃಖ ಇವರಮ್ಮನಿಗೆ ಆಗೋದು ಬೇಡ ಅಂತಾಳೆ. ನಮಗಿದು ಅರ್ಥ ಆಗಲ್ಲ. ನಾವು ಮನೇಲಿ ಏನೋ ಫಂಕ್ಷನ್ ತುಂಬ ಹರಿಬರಿ ಓಡಾಡ್ತಿರ್ತೀರಿ. ಓಡಾಡುವಾಗ ನಿಮ್ಮ ಕಾಲ್ದು ಬೆರಳ್ದು ಉಗುರು ಹೊಸಲಿಗೆ ಡ್ಯಾಶ್ ಹೊಡೆದು ಬಿಡುತ್ತೆ. ಭಾರಿ ನೋವಾಗತ್ರಿ. ಎದುರಿಗೆ ಯಾರೋ ಬರ್ತಾರೆ, ನೋವಾಗ್ತದೆ. ನಿಮ್ಗಾದ್ರೆ ಗೊತ್ತಾಗತ್ತೆ ಅಂತೀವಿ. ನಮ್ಮಲ್ಲೆಲ್ಲ ನಮ್ಮ ತಾಯಿ, ನಿಮ್ಮ ತಾತ, ನಮ್ಮ ತಾತ, ನಮ್ಮಜ್ಜಿ, ನಿಮ್ಮಜ್ಜಿ ಎಲ್ಲ ತುಂಬ ಕಷ್ಟ ಬಂದರೆ ಅವ್ರ ಬಾಯಲ್ಲಿ ಎಂಥ ಮಾತು ಬರ್ತಿತ್ತು ಅಂದರೆ, ನಮಗೆ ಬಂದ ಕಷ್ಟ ನಮ್ಮ ಶತ್ರುಗಳಿಗೂ ಬರಬಾರ್ದು. ಇದು ಭಾಗವತ. ಮಾರೋದಿದಸ್ಯ ಜನನಿ ಗೌತಮಿ ಪತಿದೇವತಾ. ಅಸ್ಯ ಜನನಿ, ಈ ಆಚಾರ ತಾಯಿ, ಅವಳು ಅಳೋದು ಬೇಡ. ಅಳೋದು, ಮಕ್ಕಳು ಸತ್ತರೆ ತಾಯಿಗೆ ಪುತ್ರ ಶೋಕಂ ನಿರಂತರಂ. ಯಾರನ್ನ ಕಳ್ಕೊಂಡ್ರು ಮರ್ತು ಬಿಡ್ತೀವಿ ರೀ. ತಂದೆ ಸತ್ತರೆ ಮರ್ತೋಗುತ್ತೆ, ತಾಯಿ ಸತ್ತರೆ ಮರ್ತೋಗುತ್ತೆ, ಗಂಡ ಸತ್ತರೆ ಮರ್ತೋಗುತ್ತೆ. ಹೆಂಡತಿ ಸತ್ರಂತೂ 6 ತಿಂಗಳಲ್ಲೇ ಮದುವೆ ಆದರೂ ಆಗಿಬಿಡ್ತಾರೆ, ಮರೆಯೋದೇನು ಬಂತು. ಮಕ್ಕಳು ಸತ್ತರೆ ಮಾತ್ರ ತಾಯಿ ಬದುಕಿನ ಉದ್ದಕ್ಕೂ ಯಾವುದಾದ್ರೂ 60 ವರ್ಷದ ಅವ್ರು ನೋಡಿದ್ರೆ ನನ್ನ ಮಗ ಇದ್ರೂ ಇಷ್ಟೇ ಇರ್ತಿದ್ದ, ಸತ್ತೆ ಎಷ್ಟೋ ವರ್ಷ ಆಗಿದೆ, ಆದರೂ ನೆನಪು ಮಾಡ್ಕೊಳ್ತಾಳೆ. ಮಕ್ಕಳ ಮರೆವನ್ನು ಎಂದೂ ತಾಯಿ ಸಾವನ್ನು ಮರೆಯೋದೇ ಇಲ್ಲ. ಅಂತಹ ಸಾವನ್ನು ಧಿಕ್ಕರಿಸಿ ನಿಂತ ಮಹಾತಾಯಿ ದ್ರೌಪದಿ. ಮಾರೋದಿದಸ್ಯ ಜನನಿ ಗೌತಮಿ ಪತಿದೇವತ. ಇವಳು ಅಳೋದು ಬೇಡ, ಇವರಮ್ಮ ಅಳೋದು ಬೇಡ, ಬಿಟ್ಬಿಡಿ. ಬ್ರಾಹ್ಮಣರು ಹುಟ್ಟಿನಿಂದಲೇ ಎಲ್ಲ ವರ್ಣದವರಿಗೆ ದಾರಿ ತೋರಿಸುವ ಗುರು. ಅವನಿಗೆ ಅವಮಾನ ಮಾಡಬಾರ್ದು. ನಮ್ಮ ಹಣೆ ಬರ ಕೆಟ್ಟಿತ್ತು. ದೇವರು ಅವರನ್ನು ಒಂದು ಕಾರಣವನ್ನಾಗಿ ಮಾಡ್ದ. ನಿಮಗೆ ಊಟಕ್ಕೆ ಇವಾಗ 8 ಗಂಟೆ ಮೇಲೆ 8:15 ಊಟಕ್ಕೆ ಹಾಕ್ತಾರೆ. ಸಾರು ತುಂಬ ಖಾರ ಆಗಿದ್ದರೆ ಯಾರನ್ನು ಬೈಬೇಕು? ಸೌಟನ್ನು ಬೈಯೋದಾ? ಸಾರು ತುಂಬ ಖಾರ ಇತ್ತಪ್ಪ, ಏನು ದರಿದ್ರ ಸೌಟು, ನೀವು ಆ ಸೌಟಲ್ಲಿ ಬಡಿಸ್ಬೇಡಿ ಖಾರ ಆಗತ್ತೆ ಅಂತ ಯಾರು ಅಂತಾರ? ಹಾಗೆ ಯಾರು ಯಾವುದಕ್ಕೆ ಕಾರಣ ಅಲ್ಲ. ಆ ಕಾರಣದ ಹಿಂದೆ ಕರ್ತೃ ಒಬ್ಬಿದ್ದಾನೆ. ಎಲ್ಲದಕ್ಕೆ ಕಾರಣ ಆ ಭಗವಂತ. ಅವನಿಚ್ಛೆಯಿಂದ ಎಲ್ಲ ನಡೆಯುತ್ತೆ. ಮಿಗ್ದವರೆಲ್ಲ ನಿಮಿತ್ತ ಕಾರಣ, ಪ್ರಧಾನ ಕಾರಣ ಅಲ್ಲ. ಪ್ರಧಾನ ಕಾರಣ ಪರಮಾತ್ಮ. ಅವನು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಇನ್ನೊಬ್ಬರ ಕಡೆಯಿಂದ ನಮ್ಮನ್ನು ಅನಿಸೋದು, ಬಯಸೋದು, ನಮ್ಗೆ ಅನ್ಯಾಯವೆಲ್ಲ ಮಾಡ್ತಿರ್ತಾನೆ. ಇದಕ್ಕೆಲ್ಲ ಕಾರಣ ವ್ಯಕ್ತಿ ಅಲ್ಲ, ವ್ಯಕ್ತಿಯ ಒಳಗೆ ಅಭಿವ್ಯಕ್ತವಾಗದೇ ಇರುವ ಶಕ್ತಿ, ಅದು ಭಗವತ್ ಶಕ್ತಿ ಅಂತ ಅವಳು ಹೇಳ್ತಾ ಇದ್ದಾಳೆ. ಬಹಳ ದುಃಖ ಆಗಿದೆ. ಮುಂದೆ
ಈ ಅಶ್ವತ್ಥಾಮಾಚಾರ್ಯರಿಗೆ ಭೀಮಸೇನ ದೇವರು ಅವರ ತಲೆಯಲ್ಲಿ ಒಂದು ಮಣಿ ಇತ್ತು, ಮುಕುಟಮಣಿ. ಈ ಗಣಿಗಳಲ್ಲಿ ಕೆಲಸ ಮಾಡೋರು ತಲೆ ಮೇಲೆ ಒಂದು ಲೈಟ್ ಹಾಕಿರ್ತಾರೆ ನೋಡಿ, ಅದು ಕೋಟಿ ಕೋಟಿ ಪಟ್ಟು ಪ್ರಕಾಶ ಬೀರುವ ಮಣಿ ಅವರ ತಲೆಯಲ್ಲಿತ್ತು. ಸಹಜವಾಗಿ ಬೆಳೆದ ಮಣಿ ಅದವರಿಗೆ. ಆ ಮಣಿಯಿಂದಲೇ ಅವರು ಚಿರಂಜೀವಿಗಳು, ದೀರ್ಘಾಯುಷ್ಯ ಎಲ್ಲ ಇತ್ತು. ಭೀಮಸೇನ ದೇವರ ಆ ತಲೆ ಒಳಗಿದ್ದ ಮಣಿಯನ್ನು ಅಲ್ಲಾಡಿಸಿ ಕಿತ್ತು ದ್ರೌಪದಿಯ ಪಾದಕ್ಕೆ ಹಾಕ್ಬಿಟ್ಟು ಭಾರಿ ಅವಮಾನ ಆಯಿತು ಅಶ್ವತ್ಥಾಮಾಚಾರ್ಯರಿಗೆ. ಅವರ ತಲೆಯಲ್ಲಿ ಇನ್ನೂ ನಿಷ್ಪಾಂಡವ ಪ್ರತಿ ಮಾಡಬೇಕು ಅಂತ ಅದು ಬೇರೆ ಇತ್ತು. ಕೈಯಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡು ಸಿಟ್ಟಾಗಿ ಹೊರಟರು, ಬಿಡಲ್ಲ ಈ ಪಾಂಡವ್ರನ್ನ ಅಂತ ಹೊರಟರು. ನೋಡಿ, ಅವಳು ಅಷ್ಟು ಹೇಳಿದ್ರು ಅವ್ರಿಗೇನು ಬುದ್ಧಿ ಬರಲಿಲ್ಲ. ಅವರು ಬಿಲ್ಲಿಗೆ ಬಾಣ ಇಟ್ಟು ಹಿಂಗೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ಕೃಷ್ಣ ಬಂದ. ಕೃಷ್ಣ ಕೇಳ್ದ, ಅಲ್ಲ ಆಚಾರ್ಯ, ಈಗ ತಾನೇ ಮಂಗಳಾರತಿ ಆಯಿತು, ಮತ್ತೆಲ್ಲೋ ಬಿಲ್ಲು ಬಾಣ ಹಿಡ್ಕೊಂಡು ಹೋದ್ರಿ, ಎಲ್ಲಿ ಯಾರ ಮೇಲೆ ಬಿಡ್ತೀರಿ ಬಾಣ ಅಂತ. ಕೃಷ್ಣ ಅಂದ, ನೋಡಿ ಅಶ್ವತ್ಥಾಮಾಚಾರ್, ನೀವು ಯಾರ ಮೇಲಾರೂ ಬಾಣ ಬಿಡಿ, ಆ ಉತ್ತರಾದೇವಿಯ ಗರ್ಭದಲ್ಲಿರುವ ಮಗುವಿನ ಮೇಲೆ ಮಾತ್ರ ಬಿಡಬೇಡಿ. ಅಲ್ಲ, ಇವ್ರಿಗೇನು ಗೊತ್ತಿರಲಿಲ್ಲ ರೀ, ಇವ್ರು ಯಾಕೆ ಹೇಳಬೇಕಿತ್ತು ಹೋಗಿ. ಕತೆ ಏನು ಗೊತ್ತಾ, ಕೃಷ್ಣ ಹೇಳ್ದ ಉತ್ತರ ಗರ್ಭಕ್ಕೆ ಮಾತ್ರ ಬಿಡಬೇಡಿ. ಏನು ಕತೆ ಅಂದರೆ, ತುಂಬ ಜನ ಶಿವನನ್ನು ಲಯಕರ್ತ, ಸಂಹಾರಕರ್ತ ಅಂತ ತಿಳ್ಕೊಂಡಿದ್ದಾರೆ. ಕೃಷ್ಣ ಅಂತಾನೆ, ನೀವು ಜಗತ್ ಸಂಹಾರ ಮಾಡೋದಿರಲಿ, ಹೊಟ್ಟೆ ಒಳಗಿರೋ ಒಂದು ಮಗುನ ಸಂಹಾರ ಮಾಡಿ ತಾಕತ್ತಿದ್ರೆ ಅಂತ. ರಕ್ಷಣೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ, ನಿಮಗೆ ನಾಶ ಮಾಡಲಿಕ್ಕಾದರೆ ಮಾಡಿ. ಇವನಲ್ಲ, ಇವನಿಂದ 100 ತಲೆಯನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತಂದ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗ. ನಾನು ನೋಡ್ಕೊಳ್ತೇನೆ, ಬಿಡ್ರಿ, ಅದೇನು ಬಾಣ ಬಿಡ್ತಿರೋ. ಇಷ್ಟು ಹೇಳಿದ ಮೇಲೆ ಅಶ್ವತ್ಥಾಮಾಚಾರ್ಯ ಬಿಡ್ತಾರಾ? ಬಿಟ್ಟೇ ಬಿಡ್ತೀನಿ. ಬಿಟ್ಟೇ ಬಿಟ್ರು. ಅದು ವಿಚಿತ್ರ ಬಾಣ ರೀ. ಆ ಬಾಣ ಯಾರ ಕಣ್ಣಿಗೆ ಕಾಣಲ್ಲ, ಯಾರನ್ನ ಉದ್ದೇಶ ಮಾಡಿರ್ತಾರೆ ಅವ್ರ ಹೊಟ್ಟೆಗೆ ಮಾತ್ರ ಹೋಗುತ್ತದು. ಇಂಥ ವೆಪನ್ಸ್ ಎಲ್ಲ ಆಗಿನ ಕಾಲದಲ್ಲಿ ಬ್ರಾಹ್ಮಣರ ಮಂತ್ರದ ಒಳಗಿತ್ತು. ಅಂಥ ಬಾಣವನ್ನು ಬಿಟ್ಟಿದ್ದಾರೆ. ಆ ತಾಯಿ ಉತ್ತರ ಗರ್ಭಕ್ಕೆ ಬಂದಿದೆ, ತುಂಬು ಗರ್ಭಿಣಿ, ಗರ್ಭ ಕಿಮಿಚಿದ ಹಾಗಾಗ್ತಾ ಇದೆ, ವಿಲವಿಲ ಹೊರಳಾಡ್ತಾ ಇದ್ದಾಳೆ. ಕೃಷ್ಣನ ಬಳಿಗೆ ಬಂದಿದ್ದಾಳೆ, ಪಾಹಿ ಪಾಹಿ ಜಗನ್ನಾಥ, ಭಗವಂತ ನಿನ್ನ ಬಿಟ್ಟರೆ ಯಾರಿಲ್ಲ ನನಗೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ನಿನ್ನ ಹೊರೆತು ಪೊರೆವವರ ನಾನರಿಯೇ, ಹರಿಯೇ ಅಂತ ಅವನ ಪಾದಕ್ಕೆ ಬಿದ್ದಾಗ ಕುಂತಿ ಸ್ತೋತ್ರ ಮಾಡಿದ್ದಾಳೆ, ವಿಪದ ಸಂತುನ ಶಾಶ್ವತ. ಸ್ವಾಮಿ, ನಾವು ಕಷ್ಟ ಬರೋದನ್ನ ಬೇಡ ಅನ್ನಲ್ಲ ನೋಡಿ. ನಾವೆಲ್ಲ ದೇವ್ರ ಹತ್ರ ಹೋಗಿ ವರ ಕೇಳೋ ಸ್ಟೈಲೇ ಬೇರೆ. ದೇವರೇ ನನ್ನೊಬ್ಬನ ಚೆನ್ನಾನು, ಪಕ್ಕದ ಮನೂರು ಏನಾರ ಅಲ್ಲಿ ನಮ್ಮ ಯಾರಾದರೂ ನೀವು ಹೇಳಿ, ದೇವ್ರಿಗೆ ಅಭಿಷೇಕ ಮಾಡುವಾಗ ಪಕ್ಕದ ಮನೆಯವ್ರ ಹೆಸರು ಹೇಳಿ ಮಾಡಿಸಿದ್ದು ಕೇಳಿದ್ದೀರಾ? ಹಿಂದಿನ ಮನೆ, ಪಕ್ಕದ ಮನೆ, ಅಯ್ಯೋ ಅವರೆಲ್ಲ ಇನ್ನೂ ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ತಂದೆ ತಾಯಿಗಳ ಹೆಸರು ಹೇಳಲ್ಲ, ತಮ್ಮ ಹೆಸರು ಹೇಳ್ಕೊಳ್ತಾರೆ, ಮಕ್ಕಳ ಹೆಸರು ಹೇಳ್ಕೊಳ್ತಾರೆ, ಮೊಮ್ಮಕ್ಕಳು. ನಿಮ್ಮಮ್ಮ ಹೇಳಿ ಅವ್ರದ್ದು ಒಂದು ಹೇಳಿಬಿಡಿ, ಹಿಂಗೆ ಅಮ್ಮಂದು ಇದ್ರು ಹೇಳಿಲ್ದಿರ ಬಿಟ್ಟರೆ ಬಿಡಿ, ಎಲ್ಲ ಮಾಡಬಾರ್ದು. ಅಮ್ಮನ ಹೆಸರೇ ಹೇಳದೇ ಇದ್ದವರು ಹಿಂದಿನ ಮನೆಯವ್ರ ಹೆಸರು ಯಾರು ಹೇಳ್ತಾರ್ರಿ? ಯಾರು ಹೇಳಲ್ಲ. ಇವಳಂತಾಳೆ, ನನಗೆ ಆಪತ್ತುಗಳ ಪರಂಪರೆ ಬರಲಿ, ಮತ್ತೇನು ನಾನು ಕೇಳೋಲ್ಲ ಸ್ವಾಮಿ. ಸಂಕಟ ಬಂದಾಗೆಲ್ಲ ವೆಂಕಟರಮಣ ನಿನ್ನ ಸ್ಮರಣೆ ಬರುತ್ತಲ್ಲ, ನಾ ಸ್ಮರಣೆ ಮಾಡಿದಾಗೆಲ್ಲ ನೀ ಮುಂದೆ ಬಂದು ನಿಂತ್ಕೊಳ್ತೀಯಲ್ಲ, ಇಷ್ಟು ಸಾಕು. ಬಂದದ್ದೆಲ್ಲ ಬರಲಿ ಗೋವಿಂದ, ನಿನ್ನ ದಯ, ಕರೆದಾಗ ನೀನು ಬರುವ ದಯ ಅದು ಒಂದಿರಲಿ ಸಾಕು. ಇವಳು ಎಂತೆಲ್ಲ ಪ್ರಾರ್ಥನೆ ಮಾಡಿದ್ದಾಳೆ ಅಂದರೆ, ಕುಂತಿ ಸ್ತೋತ್ರ ಭಾಗವತದಲ್ಲಿ ತುಂಬ ಟಾಪ್ ಸ್ತೋತ್ರ, ತುಂಬ ಉತ್ತಮವಾದ ಸ್ತೋತ್ರ. ದೇವರು ಎಲ್ಲರಿಗೆ ಎಲ್ಲ ಒಳ್ಳೇದು ಮಾಡಿ ಹೊರಟಾಗ ಪಾಂಡವರಿಗೆ ಹೇಳಿದ, ತುಂಬ ದಿನದಿಂದ ನಿಮ್ಮನೆ ಒಳಗೆ ಇದ್ದುಬಿಟ್ಟೆ, ಮನೆ ಕಡೆ ಹೋಗೇ ಇಲ್ಲ. ನನಗೆ ಒಂದು ಹೆಂಡತಿ ಒಂದು ಮಕ್ಕಳಲ್ಲ, ನನಗೆ 16,108 ಹೆಂಡ್ತಿನ ಬಿಟ್ಟು ಬಂದಿದ್ದೀನಿ. ನನಗೆ ವೆಯ್ಟಿಂಗ್ ಒಳಗೆ 8 ಜನ ಇದ್ದಾರೆ, ನಾನು ಹೋಗಬೇಕು.
ನಾನು ಈಗ ಹೋದರೆ ಒಬ್ಬೊಬ್ಬರ ಮನೇಲಿ ಒಂದು ದಿನ ಇದ್ದರೂ 16,108 ದಿನ ನಿಮ್ಮನೆ ಕಡೆ ಬರೋಕ್ಕಾಗಲ್ಲ. ಅಷ್ಟರೊಳಗೆ ನಿಮಗೇನು ಬೇಕು ಬೇಡಗಳನ್ನು ನನಗೆ ಗೊತ್ತಾಗೋಲ್ಲ. ಅದಕ್ಕೆ ನಿಮಗೆ ಲಾಸ್ಟ್ ಏನಾದ್ರು ವರ ಬೇಕಿದ್ರೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೇನೆ. ಧರ್ಮರಾಜ, ನಿಂಗೇನು ವರ ಬೇಕು, ನಿಂಗೇನು ಬೇಕು, ನಿಂಗೇನು ಬೇಕು ಎಲ್ಲರಿಗೂ ಕೇಳ್ಕೊಂಡು ಬಂದಾರೆ. ಕಡೆಗೆ ಕುಂತಿ ಕಡೆಯಲ್ಲಿ ನಿಂತಿದ್ಲು. ಕೃಷ್ಣ ಅಂತಾನೆ, ಕುಂತಿ ಇವರಿಗೆಲ್ಲ ಕೊಟ್ಟದ್ದು ಕಾನ್ಸಲೇಷನ್ ಪ್ರೈಸ್. ಇವರು ಕೊಡದಿದ್ರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಕೊಟ್ಟೆ. ನಿಜವಾಗಿ ರ್ಯಾಂಕ್ ಸ್ಟೂಡೆಂಟ್ ನೀನು, ನಿಂಗೆ ವರ ಕೊಡಬೇಕಾದ್ದೇ ನನಗೆ ಮುಖ್ಯ. ಕೇಳಮ್ಮ, ಸೋದರತ್ತೆ ಕೃಷ್ಣನಿಗೆ, ಕೃಷ್ಣನ ತಂದೆಯ ತಂಗಿ, ಏನು ಪ್ರೀತಿ ರೀ ದೇವರಿಗೆ. ಅಮ್ಮ ಕೇಳು, ನಿಂಗೇನು ಬೇಕೋ ವರ ಕೇಳು. ಯಾಕಂದರೆ ಇಡೀ ಜೀವನದ ಉದ್ದಕ್ಕೂ ಕಷ್ಟಪಟ್ಟವಳು ನೀನು ಮಾತ್ರ. ಕಷ್ಟಪಟ್ಟವ್ರಿಗೆಲ್ಲ ವರ ಕೊಡಲ್ಲ ನಾನು. ಎಷ್ಟು ಕಷ್ಟ ಬಂದರೂ ನನ್ನನ್ನು ಇಷ್ಟ ದೇವತೆಯನ್ನಾಗಿ ಆರಾಧನೆ ಮಾಡಿದೆ, ಒಂದು ದಿನ ನನ್ನನ್ನು ಬಿಡಲಿಲ್ಲ. ನಾವೆಲ್ಲ ಹಾಗಲ್ಲ. ಚೆನ್ನಾಗಿರುವಾಗ ಏನು ಭಜನೆ ಮಾಡಿದ್ದು, ಕುಣಿದದ್ದು. ಏನೋ ಒಂಚೂರು ಬ್ಯಾಂಕ್ ಗೋವಿಂದ ಆಗಿ ಇಟ್ಟು ದುಡ್ಡೆಲ್ಲ ಗೋವಿಂದ ಆದರೆ ಎಲ್ಲ ಮರ್ತೀವಿ. ಎಷ್ಟು ಮಾಡಿದ್ವಿ ರೀ ದೇವರು ಅಂತ. ಕಡೆಗೆ ದೇವ್ರು ನಮಗೇ ಕೈ ಕೊಟ್ಟ ಅಂತ ದೇವ್ರನ್ನೇ ಬೈಯೋದು ಅಲ್ಲ ಅಂತೀವಿ. ನಾವು ಅಂತೀವಿ ರೀ, ನೀವು ಯಾರು ಅಂತೀರೋ ಇಲ್ಲ, ನಾವಂತೂ ಅಂತೀವಿ. ಯಾಕೆಂದರೆ ಕುಂತಿ ಲೆವೆಲ್ ಯೋಗ್ಯತೆ ನಮ್ದಲ್ಲ. ಆದರೆ ಕುಂತಿಗೆ ಕೃಷ್ಣ ಕೇಳ್ತಾ, ನೋಡಮ್ಮ, ನೀನು ಹುಟ್ಟಿದಾಗಲೇ ಅಪ್ಪನ ಮನೆ ಬಿಟ್ಟು ಹೋಗೋ ಪ್ರಸಂಗ. ಯಾಕೆಂದರೆ ಕುಂತಿ ಹುಟ್ಟಿದ ತಕ್ಷಣ ಕುಂತಿ ತಂದೆಗೆ ಒಬ್ಬ ಸ್ನೇಹಿತ ಇದ್ದ, ಕುಂತಿ ಭೋಜ ಅಂತ. ಅವನು ಕುಂತಿಯ ಅಪ್ಪನ ಕೇಳ್ದ, ನಿಮ್ಗೆ ಎಷ್ಟೊಂದು ಮಕ್ಕಳಿದೆ, ನಂಗೊಂದು ಮಗು ಕೊಡು, ನನಗೆ ಮಕ್ಕಳೇ ಇಲ್ಲ. ಆಯ್ತು, ಕರ್ಕೊಂಡೋಗಿ ಉಳ್ಳ ಅಂತ ಹುಟ್ಟಿದ ತಕ್ಷಣ ಕುಂತಿಯನ್ನು ಕೊಟ್ಬಿಟ್ಟ. ಕುಂತಿಗೆ ತವ್ರ ಮನೆ ಅಂತಾನೇ ಇಲ್ಲ. ಹುಟ್ಟಿದ ತಕ್ಷಣ ಆ ಪ್ರಾಬ್ಲಮ್. ಚೂರು ದೊಡ್ಡೋಳಾದಾಗ ಅವ್ರ ಮನೇಲಿ ಚಾತುರ್ಮಾಸ್ಯಕ್ಕೆ ಕೂತ್ಕೊಳ್ಳೋಕೆ ದೂರ್ವಾಸರು ಬಂದರು. ದೂರ್ವಾಸರು ಮುಟ್ಟಿದ್ರೆ ಸಿಟ್ಟವರು, ಭಾರಿ ಸಿಟ್ಟು. ಅವ್ರಿಗೆ ಸೇವಾ ಮಾಡಲಿಕ್ಕೆ ಈ ಹುಡುಗಿನೇ ಬಿಟ್ಟಿದ್ದರು. ಅವಳು ಎಷ್ಟು ಚೆನ್ನಾಗಿ ಸೇವೆ ಮಾಡಿದ್ಲು ಅಂದರೆ, 4 ತಿಂಗಳಂತ ಬಂದವರು 12 ವರ್ಷ ಇದ್ದುಬಿಟ್ರಂತೆ. ಹೋಗುವಾಗ ಅವಳ ಕೈಗೊಂದು ಮಂತ್ರ ಬೇರೆ ಕೊಟ್ಟೋದ್ರು. ಈ ಮಂತ್ರ ಹೇಳಿ ಯಾರನ್ನ ಕರೆದ್ರೂ ಬರ್ತಾರೆ. ಇದು ಸಣ್ಣ ಹುಡುಗಿ, ಟೆಸ್ಟ್ ಮಾಡೇ ಬಿಡೋಣ ಅಂತೇಳಿ ಸೂರ್ಯನ ನೋಡಿ ಕರೆದೇ ಬಿಟ್ಲು, ಬಂದೇ ಬಿಟ್ಟ. ಅವ್ನು ಬಂದಮೇಲೆ ಸುಮ್ಮನೆ ಹೋಗೋಲ್ಲ ಅಂತ ಹೀಗೆ ಮುಟ್ಟೇ ಬಿಟ್ಟ. ಅವ್ನ ಮಗು ಬಂದೇ ಬಿಡ್ತು ವಿತ್ ಕವಚ. ಅವನೇ ಕರ್ಣ ಕುಂಡಲ ಸಮೇತ ಬಂದು, ಏನು ಮಾಡ್ಬೇಕ್ರಿ, ಇವಳು ದೊಡ್ಡವಳಿಲ್ಲ, ಮನೇಲಿ ಗೊತ್ತಿಲ್ಲ, ಮದುವೆ ಆಗಿಲ್ಲ, ಮಗುನ ಹಿಡ್ಕೊಂಡೋದ್ರಿ, ಏನು ಮಾಡ್ಬೇಕದೇನು 2022ನೇ ಗಂಗಾ ನದಿಯಲ್ಲೇ ತೇಲ್ಬಿಟ್ಲು. ಎಷ್ಟು ಕಷ್ಟ. ಆ ನಂತರದಲ್ಲಿ ಮದುವೆ ಆಗೋ ಪ್ರಸಂಗ ಬಂದಾಗ ಪಾಂಡು ರೋಗದಿಂದ ಗ್ರಸ್ತನಾದ ವರನನ್ನು ತಂದು ತೋರಿಸಿದ್ರೆ ಅಪ್ಪನ ಮಾತಿಗೆ 2 ಮಾತಾಡದೆ ಮಾಂಗಲ್ಯ ಕಟ್ಟಿಸ್ಕೊಂಡ್ಲು. ಅದು ಪರವಾಗಿಲ್ಲ ಅಂದರೆ ಆ ಗಂಡನ್ ಶೇರ್ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಸವತಿ ಬಂದ್ಲು, ಮದ್ರ ದೇಶದ ರಾಜಕುಮಾರಿ ಮಾದ್ರಿ ದೇವಿ. ಏನೋ ಇದ್ರಿರಲಿ ಅಂದರೆ ಈ ಪಾಂಡು ಸುಮ್ಮನಿರ್ಲಾರ್ದೆ ಎಲ್ಲೋ ಬೇಟೆಗೆ ಹೋಗಿ ಯಾರೋ ಇಬ್ಬರು ಋಷಿಗಳ ಮೇಲೆ ಬಾಣ ಬಿಟ್ಟು ಅವು ಕಿಂದಮರು ಅಂತ ಅವರು ಶಾಪ ಕೊಟ್ಟು, ನೀನು ನಿನ್ನ ಹೆಂಡ್ತಿನ ಮುಟ್ಟಿದ್ರೆ ಸಾಹಿತ್ಯ ಅಂತ. ಎಂಥ ಗ್ರಾಚಾರ. ಇಂಥದ್ದು ತಗೊಂಡು ಕಡೆಗೆ ಅವಳು ಮಂತ್ರದಿಂದ ಮಕ್ಕಳನ್ನು ಪಡೆದು, ಮಾದ್ರಿದೇವಿ ಅವಳು ಮಕ್ಕಳನ್ನು ಪಡೆದು, ಅರ್ಜುನನ ಹುಟ್ಟುಹಬ್ಬದ ಪ್ರಸಂಗ. ಮನೆಯಲ್ಲೆಲ್ಲ ಅಡುಗೆ ಮಾಡಿದ್ದಾಳೆ, ಬ್ರಾಹ್ಮಣರನ್ನು ಕರೆದಿದ್ದಾಳೆ. ಅದೇ ಸಮಯದಲ್ಲಿ ಮಾದ್ರಿ ಹೊರಗಿದ್ಲು. ಆ ಮಾದ್ರಿಯ ಸೌಂದರ್ಯಕ್ಕೆ ಮರುಳಾದ ಪಾಂಡು ಮುಟ್ಟಿದ ತತ್ಕ್ಷಣ ಪ್ರಾಣತ್ಯಾಗ. ಸಹಗಮನ ಮಾಡ್ತೇನೆ ಅಂತ ಹೊರಟ್ಲು ಕುಂತಿ. ಮಾದ್ರಿದೇವಿ ಹೇಳಿದ್ಲು, ನನ್ನನ್ನು ಬಯಸಿ ಮುಟ್ಟಿದ್ದಾನೆ, ಇಲ್ಲಂತೂ ತೃಪ್ತಿ ಆಗಲಿಲ್ಲ, ನಾನು ಅವನ ಜೊತೆ ಸಂಘವೇ ಹೋಗ್ತೀನಿ. ಇಲ್ಲ ನಾನು ಪಟ್ಟದ ರಾಣಿ, ನಾನು ಅದು ಗಲಾಟೆ, ನಾನು ಸಾಯ್ತೀನಿ. ಕಡೆಗೆ ಮಾದ್ರಿ ಹೇಳಿದ್ಲು, ನಾನೇ ಸಾಯೋದು ಸರಿ. ಯಾಕಂದರೆ ನನ್ನ ಮಕ್ಕಳು 2 ಮಕ್ಕಳು, ನಿನಗೆ 3 ಜನ ಮಕ್ಕಳು. ನನ್ನ ಮಕ್ಕಳನ್ನು ನೀನು ನಿನ್ನ ಮಕ್ಕಳಂತೆ ನೋಡ್ಕೊಳ್ತೀಯ ಅನ್ನುವ ಭರವಸೆ ನನಗಿದೆ. ಆದರೆ ನಿನ್ನ ಮಕ್ಕಳನ್ನು ನನ್ನ ಮಕ್ಕಳಂತೆ ನೋಡ್ಕೊಳ್ತೀನಿ ಭರವಸೆ ನನಗಿಲ್ಲ ಅಂತಾಳೆ. ಇಷ್ಟೇ ಅಲ್ಲ, ನಾಳೆ
ತಾಳ್ಕೊಂಡು 5 ಮಕ್ಕಳನ್ನು ನೋಡಿಕೊಳ್ಳುವ ಗುರುತರವಾದ ಹೊಣೆಯನ್ನು ಹೊತ್ತರೂ ಮಕ್ಕಳನ್ನೆಲ್ಲ ಎಂಥ ಸತ್ ಪ್ರಜೆಗಳನ್ನಾಗಿ ಈ ಜಗತ್ತಿಗೆ ಕೊಟ್ಟೆ ನೀನು. ತಾಯಿದು ದೊಡ್ಡ ಜವಾಬ್ದಾರಿ ರೀ. ಜವಾಬ್ದಾರಿ ಬಿಟ್ಟು ಮನೆಯಿಂದ ಹೊರಗೆ ಹೋಗಿ ಲಕ್ಷ ತರಬೇಕು ಅಂತೇಳಿ ಮನೆಯಲ್ಲಿ ಭಯೋತ್ಪಾದಕರ, ಅಸಂಸ್ಕಾರವಂತರ, ಅಯೋಗ್ಯರ, ಅದೇಶಭಕ್ತರ, ದೈವದ್ರೋಹಿಗಳ, ದೇಶದ್ರೋಹಿಗಳು ಮಕ್ಕಳು ಮನೇಲಿ ಬೆಳೆದ್ರೆ ಆ ತಾಯಿ ಏನು ಸಂಪಾದನೆ ಮಾಡಿ ಏನು ಪ್ರಯೋಜನ ರೀ? ಅಂತಹ ತಾಯಿಯ ಗುರುತರವಾದ ಹೊಣೆಯನ್ನು ಹೊತ್ತು ಇಡೀ ಜೀವನದ ಒಳಗೆ ಕಷ್ಟಪಟ್ಟ ಧೀರ ಮಹಿಳೆ ನೀನು. ನಿಂಗೇನು ಬೇಕು ವರ ಕೇಳು. ಇಂಥ ಆಪರ್ಚುನಿಟಿ ಇದ್ದರೆ ನಾವು ಏನೇನು ವರ ಕೇಳಿಬಿಡ್ತಿದ್ವೋ ಏನು ಕಥೆಯೋ. ಆವಾಗ ಅವಳು ಕೇಳಿದ ವರ ಇದು. ಸ್ವಾಮಿ ನನಗೆ ಅವು ಕಷ್ಟ ಸಾಕಾಯ್ತು, ನಂಗೆ ಕಷ್ಟ ಸಾಕಾಯ್ತಪ್ಪ, ಇನ್ನು ಕಷ್ಟ ಕೊಡಬೇಡ, ಇನ್ನೂ ಕಷ್ಟಗಳನ್ನು ಕೊಡು ಅಂತ ಕೇಳಿದ್ಲು. ಎಷ್ಟು ಉಳಿ ಪೆಟ್ಟು ತಿನ್ನತ್ತೋ ಅದು ಪ್ರತಿಮೆ ಆಗುತ್ತೆ. ಕಡಿಮೆ ತಿಂದರೆ ಮೆಟ್ಲು, ಚೂರು ಜಾಸ್ತಿ ತಿಂದರೆ ಗರ್ಭಗಡಿಯ ಒಳಗಾಗುತ್ತೆ. ತುಂಬ ಪೆಟ್ಟು ತಿಂದ ಕಲ್ಲೇ ಪ್ರತಿಮೆಯಾಗಿ ಪಂಚಾಮೃತ ಮಾಡಿಸ್ಕೊಳ್ಳುತ್ತೆ. ಎಷ್ಟು ಕಷ್ಟ ಬಂದರೂ ಪರವಾಗಿಲ್ಲ, ನಿನ್ನ ಅನುಗ್ರಹ ಇರಲಿ. ಆ ಸಮಯದಲ್ಲಿ ಅವಳು ಕೇಳುವ ಇನ್ನೊಂದು ದೊಡ್ಡ ವರ, ಸ್ವಾಮಿ ಇವತ್ತು ನನ್ನ ಮಕ್ಕಳು ಪಾಂಡವರು ಜಗತ್ಪ್ರಸಿದ್ಧರು, ಈ ದೇಶದ ಚಕ್ರವರ್ತಿಗಳಾಗಿದ್ದಾರೆ, ಒಬ್ಬರಿಗಿಂತ ಒಬ್ಬರು. ಇಂಥ ಮಕ್ಕಳು ನನ್ನ ಮಕ್ಕಳು ಅನ್ನುವ ಅಭಿಮಾನವನ್ನು ಕತ್ತರಿಸಿ ಹಾಕು ಅಂತಾಳೆ. ಈ ಅಭಿಮಾನ ನಂಗೆ ಬೇಡ, ಬಂಧು ಬಾಂಧವರ ಮೇಲೆ ಅಭಿಮಾನ ಬೇಡ. ಭಗವಂತ ನಿನ್ನ ಪಾದದ ಮೇಲೆ ನನಗೆ ಸದಾ ಮನಸ್ಸು ಕೊಡು ಕೇಳ್ತಾಳೆ ಅಂದರೆ ಎಂಥ ದೊಡ್ಡ ಹೆಣ್ಣು. ಇಷ್ಟೆಲ್ಲ ಅನುಗ್ರಹ ಮಾಡಿದ ಕೃಷ್ಣ ಅವನು ಹೊರಟ ಮೇಲೆ ಕೃಷ್ಣ ಒಂದಿನ ಮತ್ತೆ ಧರ್ಮರಾಜನ ನೋಡ್ಲಿಕ್ಕೆ ಬಂದ. ಧರ್ಮರಾಜ ಅಳ್ತಾ ಕೂತಿದ್ದ, ಸಿಂಹಾಸನದ ಮೇಲೆ ಕೂತು ಅಳ್ತಿದ್ದ. ಕೃಷ್ಣ ಬಂದ, ನಿಮ್ದು ಒಳ್ಳೆ ಪ್ರಾಬ್ಲಮ್ ಕಣಯ್ಯ. ಯುದ್ಧಕ್ಕೆ ಮುಂಚೆ ನಿಮ್ಮ ತಮ್ಮ ಅತ್ತ, ಯುದ್ಧ ಮುಗಿದ ಮೇಲೆ ಅಣ್ಣ ನೀನು ಅಳ್ತಾ ಇದೀಯ. ಮೊದಲತ್ತವನು ಯಾರು? ಅರ್ಜುನ, ಯುದ್ಧ ಮಾಡೋಲ್ಲ ಅಂತ ಅತ್ತ. ಯುದ್ಧ ಆಗಿ ಗೆದ್ದಾಯಿತು, ಸಿಂಹಾಸನ ಮೇಲೆ ಕೂತರು ಅಳ್ತಿದೀಯಲ್ಲ, ನಿಂದೇನು ಪ್ರಾಬ್ಲಮ್? ಧರ್ಮರಾಜ ಅಂದ, ಎಷ್ಟು ತಪ್ಪು ಮಾಡಿಬಿಟ್ಟಿದ್ದೇನೋ ನಾನು. ನನ್ನ ಕೆಟ್ಟ ದುರಾಸೆ, ಸಿಂಹಾಸನದಲ್ಲಿ ಕೂಡುವ ಬಯಕೆಯಿಂದ ಎಷ್ಟು ತಂದೆ ಸಮಾನರಾದವರನ್ನು ಕೊಂದು ಹಾಕಿದ್ದೇನೆ. ಗುರುಗಳನ್ನು, ಬ್ರಾಹ್ಮಣರನ್ನು, ಮಿತ್ರರನ್ನು, ಬಾಲಕರನ್ನು. ಇವತ್ತು ನನ್ನ ಈ ದುರಾಸೆಯಿಂದಾಗಿಯೇ ನನ್ನ ದೊಡ್ಡಪ್ಪನ ಮನೆಯಲ್ಲಿ 101 ಜನ ವಿಧವೆಯರಿದ್ದಾರೆ. ಇದಕ್ಕೆಲ್ಲ ನನ್ನ ದುರಾಸೆ ಕಾರಣ. ಕುರುವಂಶದ ಹಿರಿಯರಾದ ಭೀಷ್ಮಾಚಾರ್ಯರು ಇವತ್ತಿನ ತನಕ ಶರತಲ್ಪದಲ್ಲಿ ಮಲಗಿದ್ದಾರೆ. ಇದಕ್ಕೆ ಕಾರಣ ಈ ಸಿಂಹಾಸನದ ಆಸೆ. ಪಾಠ ಹೇಳಿಕೊಟ್ಟ ಗುರುಗಳ ತಲೆಯನ್ನು ಕತ್ತರಿಸಿ ಹಾಕಿದ ಪಾಪಿಗಳು ನಾವು. ಸ್ನೇಹಿತರು, ಒಡ ಹುಟ್ಟಿದವರು, ಬಂಧುಗಳು, ಬಾಂಧವರು ಯಾರನ್ನೂ ನೋಡದೆ ನಾನು ಕೊಂದಾಕಿದ್ದೇನೆ. ನಾನು ಮಾಡಿದ ಈ ಪಾಪಕ್ಕೆ ಎಷ್ಟು ನನಗೆ ನರಕಾದಿಗಳಿದೆಯೋ, ಏನು ಕಥೆಯೋ, ಏನು ಮಾಡಲಿ ಅಳ್ತಾ ಇದ್ದಾನೆ. ನೋಡಿ, ಅರ್ಜುನ ಅತ್ತಾಗ ಅವನಿಗೆ ಸಮಾಧಾನ ಮಾಡಬೇಕು ಅಂತ ಕೃಷ್ಣ 700ಕ್ಕೂ ಮಿಕ್ಕ ಶ್ಲೋಕಗಳಿಂದ ಅವನ ವಿಷಾದವನ್ನು ಪರಿಹಾರ ಮಾಡಿದ್ದು ಯಾವುದದು? ಭಗವದ್ಗೀತೆ. 700 ಶ್ಲೋಕ ಹೇಳೋ ಕೃಷ್ಣನಿಗೆ ಇವನು ಅಳುವಾಗ ಒಂದು 60-50 ಶ್ಲೋಕ ಅನುಗೀತ ಅಂತ ಚಿಕ್ಕದು, ಶಾರ್ಟ್ ಸ್ವೀಟ್ ಗೀತ ಹೇಳ್ಬೋದಿತ್ತಲ್ರಿ. ಏನು ಹೇಳಲೇ ಇಲ್ಲ, ಗಪ್ಪ ಕೃಷ್ಣ ಅಂದ, ನೀನು ಯಾರು ಹೇಳಿದ್ರೆ ಕೇಳ್ತೀಯ ನನಗೆ ಗೊತ್ತಿದೆ, ಅವ್ರ ಹತ್ರನೇ ಕರ್ಕೊಂಡು ಹೋಗ್ತೀನಿ ಅಂತ ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು ಹೋಗಿ, ಭೀಷ್ಮಾಚಾರ್ಯರೇ ಈ ನಿಮ್ಮ ಧರ್ಮರಾಜ ತಾನು ಮಾಡಿದ ತಪ್ಪು ಅಂತ ಅಳ್ತಾ ಇದ್ದಾನೆ, ಇದು ತಪ್ಪೋ ಸರಿಯೋ ನೀವೇ ಹೇಳ್ರಿ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಅನೇಕ ಧರ್ಮಗಳನ್ನು, ಆಗಲೇ ವಿಷ್ಣು ಸಹಸ್ರನಾಮವನ್ನು ಹೇಳಿರ್ತಕ್ಕಂಥದ್ದು. ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳ್ತಾರೆ, ಧರ್ಮರಾಜ, ಈ ನಿನ್ನ ಪಕ್ಕ ನಿಂತಿದ್ದ ನೋಡಿ ಕೃಷ್ಣ, ಇವನು ಗೊಲ್ಲ, ದನ ಕಾಯುವವ, ಚೋರ, ಜಾರ, ತಿಳಿಬೇಡ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಇವನು. ನಿಮ್ಮೆಲ್ಲರ ಉದ್ಧಾರಕ್ಕಾಗಿ ಅವನು ಬಂದಿದ್ದಾನಪ್ಪ. ಎಷ್ಟು ಜನ್ಮದ ಪುಣ್ಯ ನೀವು ಅವನನ್ನು ಸ್ನೇಹಿತನನ್ನಾಗಿ, ಬಂಧು ಬಾಂಧವನನ್ನಾಗಿ ಪಡೆದಿದ್ದೀರಿ. ಇದು ನನ್ನ 525 ವರ್ಷಗಳ ಅಧ್ಯಯನದ ಸಾರ ನಿಮಗೆ ಹೇಳ್ತಾ ಇದ್ದೀನಿ. ಈ ಕೃಷ್ಣ ಅಂದರೆ ಸಾಮಾನ್ಯ ಅಲ್ಲ ಅಂತ ಅವನ ಬಗ್ಗೆ ಹೇಳಿ
ಧರ್ಮರಾಜ ಹೇಳ್ತಾನೆ, ಭೀಷ್ಮಾಚಾರ್ಯ ಹೇಳ್ತಾರೆ, ಧರ್ಮರಾಜ ಇನ್ನು ನಾನು ಮಾತಾಡಲ್ಲ, ದೇವರ ಧ್ಯಾನ ಮಾಡ್ತೀನಿ. ಕಣ್ಮುಚ್ಚಿದ್ರೆ ಧ್ಯಾನಕ್ಕೆ ದೇವರು ಸಿಗಲೇ ಇಲ್ಲ. ಕಣ್ಮುಚ್ಚಿದಾಗೆಲ್ಲ ಈ ಕೃಷ್ಣನೇ ಕಾಣ್ತಾ ಇದ್ದಾನಂತೆ. ಭೀಷ್ಮಾಚಾರ್ಯ ಹೇಳ್ತಾರೆ, ಎಂಥ ವಿಚಿತ್ರ ಇದು ಸ್ವಾಮಿ, ರಣರಂಗದಲ್ಲಿ ನನ್ನನ್ನು ಕೊಲ್ಲಬೇಕು ಅಂತ ನೀನು ಬಂದೆ, ಅದೇ ಚಿತ್ರ ನನ್ನ ಕಣ್ಮುಂದೆ ಬರ್ತಾ ಇದೆ. ನೀನು ಕೊಲ್ಲಲಿಕ್ಕೆ ಬಂದದ್ದಲ್ಲ, ನಿನ್ನ ಪ್ರತಿಜ್ಞೆಯನ್ನು ಪಕ್ಕಕ್ಕಿಟ್ಟು ನಿನ್ನ ಭಕ್ತನಾದ ನನ್ನ ಪ್ರತಿಜ್ಞೆಯನ್ನು ಸಾರ್ಥಕ ಮಾಡುವ ಸಲುವಾಗಿ ನೀನು ಕೈಯಲ್ಲಿ ರಥದ ಚಕ್ರವನ್ನು ಹಿಡಿದು ಬಂದ ಕೃಷ್ಣ. ಅದಕ್ಕೆ ರಥಾಂಗಪಾಣಿ ಅಂತ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ರಥ ಅಂದರೆ ರಥ, ಅಂಗ ಅಂದರೆ ಪಾರ್ಟ್ಸ್, ಅದರದ್ದು ಪಾಣಿ ಕೈಯಲ್ಲಿ ಹಿಡಿದವನು. ರಥಾಂಗ ಯಾವುದು? ಚಕ್ರ, ರಥದ ಚಕ್ರ ಪಾರ್ಟ್ಸ್ ಕೈಯಲ್ಲಿ ಹಿಡಿದು ಬಂದ್ಬಿಟ್ಟ. ದೇವರು ಕೈಯಲ್ಲಿ ಚಕ್ರ ಹಿಡಿಯಲ್ಲ ಅಂದರೆ ಸುದರ್ಶನ ಹಿಡಿಯಲ್ಲ, ಚಕ್ರ ಅಂದರೆ ರಥಚಕ್ರ ಕೊಲ್ಲಿಕ್ಕೆ ಬಂದಿದ್ದ. ಈ ಕಥೆಯನ್ನು ನೆನಪು ಮಾಡಿಕೊಂಡು ಧರ್ಮರಾಜ ಕೃಷ್ಣನನ್ನು ಬಗೆ ಬಗೆಯಿಂದ ಅನೇಕ ರೀತಿಯಿಂದ ಸ್ತೋತ್ರ ಮಾಡಿದ್ದಾರೆ. ನಿರ್ಯಾಣ ಕಾಲ ಬಂತು, ಮೂಲ ರೂಪ ಚಿಂತನೆ ಮಾಡಿ ಪ್ರಾಣತ್ಯಾಗ ಮಾಡಿದ್ದಾರೆ. ಧರ್ಮರಾಜ ತಾನೇ ಮುಂದೆ ನಿಂತು ಭೀಷ್ಮಾಚಾರ್ಯರಿಗೆ ಅವ್ರದ್ವ ದೈಹಿಕ ಕ್ರಿಯೆಗಳನ್ನೆಲ್ಲ ಮಾಡಿದ. ಬೇಕಾದಷ್ಟು ಯಜ್ಞ ಯಾಗಾದಿಗಳನ್ನು ಮಾಡಿದ ಧರ್ಮರಾಜ ಕೃಷ್ಣ ತನ್ನೂರಿಗೆ ಹೊರಟಾಗ ಚತುರಂಗ ಸೈನ್ಯ ಸಮೇತ ಕಳಿಸ್ಕೊಟ್ಟ. ಅನೇಕ ದಿನಗಳಾದರೂ ಅರ್ಜುನ ಬರದೇ ಇದ್ದಾಗ ಬಹಳ ಭಯ ಆಯಿತು, ಯಾಕೋ ಬರಲಿಲ್ಲ. ಅಲ್ಲಿ ಕೃಷ್ಣ ಏನು ಮಾಡಿದ, ನಾನು ಇನ್ನೇನು ಪರಂಧಾಮಕ್ಕೆ ಹೋಗ್ತೀನಿ, ನನ್ನ 16,100 ಜನ ಹೆಣ್ಣು ಮಕ್ಕಳನ್ನು ನೀನು ಕರ್ಕೊಂಡು ಹೋಗಿ ಅವರ ರಕ್ಷಣೆ ಮಾಡು ಅಂತ ಕಳಿಸಿದ್ರೆ, ದಾರಿಯಲ್ಲಿ ಕೆಲವು ಮಂದಿ ಕಳ್ಳರು ಬಂದು ಅರ್ಜುನನನ್ನು ಸೋಲಿಸಿ ಆ ಹೆಣ್ಣು ಮಕ್ಕಳನ್ನು ಹಿಡ್ಕೊಂಡು ಹೋಗ್ಬಿಟ್ರು. ಅವನಿಗೊಂದು ಜಂಬ, 18 ಅಕ್ಷೋಹಿಣಿಯನ್ನು ಫೇಸ್ ಮಾಡಿದವ ನಾನು, ಗೆದ್ದವ ನಾನು ಅಂತ. ಯಾವಾಗ ದಾರಿ ಹೋಕರ ವಿರುದ್ಧ ಸೋತ ಆಗ ಗೊತ್ತಾಯಿತು ಎಲ್ಲದಕ್ಕೆ ಕಾರಣ ಶ್ರೀಕೃಷ್ಣ. ಅಳ್ತಾ ಮನೆಗೆ ಬಂದ. ಧರ್ಮರಾಜ ಕೇಳ್ದ, ಅರ್ಜುನ ಅಂದ, ಅಣ್ಣ ನಾವಿನ್ ಭೂಮಿ ಮೇಲೆ ಇರಬಾರ್ದು, ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ನಮಗೆ ಮರ್ಯಾದೆ ಇರೋಲ್ಲ, ನಾವೇ ಹೊರಟು ಬಿಡೋಣ ಅಂಥೇಳಿ ಪರೀಕ್ಷಿತನಿಗೆ ಪಟ್ಟವನ್ನು ಕಟ್ಟಿ ಅವರು ಮಹಾಪ್ರಸ್ಥಾನವನ್ನು ಉತ್ತರ ದಿಕ್ಕಿಗೆ ಮಾಡಿದ್ದಾರೆ. ಮುಂದೆ ಪರೀಕ್ಷಿತ ಮಹಾರಾಜ ತಾನು ರಾಜ್ಯಭಾರ ಮಾಡುವ ಸಂದರ್ಭದಲ್ಲಿ ಕಲಿ ನಿಗ್ರಹ ಮಾಡಿದ್ದಾನೆ. ಬೇಟೆಗೆ ಹೋಗಿದ್ದ, ಬರುವಾಗ ಒಬ್ಬರ ಆಶ್ರಮ ಶಮೀಕರು ಅಂತ ಬಾಯಾರಿಕೆಯಿಂದ ನೀರು ಕೇಳಿದ, ಕೊಡಲಿಲ್ಲ. ಅವನನ್ನಿಸ್ತು, ನನ್ನ ಕಂಡ್ರೆ ಈ ಆಚಾರ್ಯ ಯಾಕೋ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಕಣ್ಮುಚ್ಕೊಂಡು ಕೂತಿದ್ದಾರೆ, ಇದು ರಿಯಲ್ಲ ಟೆಸ್ಟ್ ಮಾಡೋಣ ಅಂಥೇಳಿ ಸತ್ತ ಹಾವನ್ನು ಕೊರಳಿಗೆ ಹಾಕಿಬಿಟ್ಟ. ಹಾಕಿದ್ದು ಹಾವು, ರಿಟರ್ನ್ ಬಂದದ್ದು ಸಾವು. ನಾವು ಸಣ್ಣದು ಅಂತ ಮಾಡೋಕ್ಕೆ ಹೋಗ್ತೀವಿ, ಅದು ಏನಾಗುತ್ತೆ ಅನ್ಲಿಕ್ಕೆ ಈ ಕತೆ. ದೊಡ್ಡವರ ವಿಚಾರದಲ್ಲಿ ಭಾರಿ ಎಚ್ಚರಿಕೆಯಿಂದಿರಬೇಕು. ಮನೆಗೆ ಬಂದ, ಯಾಕಿಂತ ಮಿಸ್ಟೇಕ್ ಮಾಡಿದೆ ಅಂತ ಅಂದ್ಕೊಂಡು, ದೊಡ್ಡ ತಪ್ಪಿದು, ಮುಕ್ಕೋಟಿ ದೇವತೆಗಳಿಗೆ ಮಾಡಿದ ಅಪಮಾನ, ಒಬ್ಬ ಬ್ರಾಹ್ಮಣನಿಗೆ ಮಾಡುವ ಅಪಮಾನ ಅಂತ. ಕಡೆಗೆ ಅವರ ಮಗ ಶಾಪ ಕೊಟ್ಟ, 7 ದಿನದಲ್ಲಿ ಸಾವು ಬರಲಿ, ತಕ್ಷಕ ಕಡಿದು. ಶಮೀಕರು ಅದನ್ನು ತಿಳಿದು ಪರೀಕ್ಷಿತನಿಗೆ ಹೇಳಿದ್ದಾರೆ. ಪರೀಕ್ಷಿತ 2 ಕೈಗಳಿಂದ ಶಾಪವನ್ನು ಸ್ವೀಕಾರ ಮಾಡಿದ. ನಂಗೆ ಒಳ್ಳೆ ಕೆಲಸ ಆಯಿತು, ಬ್ರಾಹ್ಮಣರಿಗೆ ಅವಮಾನ ಮಾಡಿದ ನಾನು ರಾಜ ಆಗಲಿಕ್ಕೆ ನಾಲಾಯಕ್ ಅಂಥೇಳಿ ತನ್ನ ರಾಜ ಚಿಹ್ನೆ ಎಲ್ಲ ಕಳಚಿ ಮಗನಾದ ಜನಮೇಜಯನಿಗೆ ಪಟ್ಟವನ್ನು ಕಟ್ಟಿ, ಇವತ್ತಿನ ಶುಕಸ್ಥಳಿ ಅಂತ ಗಂಗಾ ನದಿ ತೀರದಲ್ಲಿದೆ, ಅಲ್ಲಿ ಏಕಶಿಲೆಯ ಸ್ತಂಭವನ್ನು ಮಾಡಿ ದೊಡ್ಡ ಮಂಟಪವನ್ನು ಕಟ್ಟಿಸಿ ತಾನು ಪ್ರಾಯೋಪವೇಶಕ್ಕೆ ಕೂತ ಸಂದರ್ಭ. ಅನೇಕ ಜನ ಋಷಿಗಳು ಮುನಿಗಳು ಎಲ್ಲ ಅಲ್ಲಿ ಬಂದಿದ್ದಾರೆ, ಅವನನ್ನು ಮಾತಾಡಿಸ್ತಾ ಇದ್ದಾರೆ. ಅವರೆಲ್ಲರಿಗೆ ಸ್ವಾಗತ ಮಾಡಿದ ಮಹಾನುಭಾವನಾದ ಆ ರಾಜ, ಆ ಜೊತೆಯಲ್ಲೇ ಬಂದಂತಹ ತತ್ರಾಭವದ್ ಭಗವಾನ್ ವ್ಯಾಸಪುತ್ರೋ ಯದೃಚ್ಛಯಾಗಾಮಠಮಾನಃ ಅನಪೇಕ್ಷಃ ತಂ ದಷ್ಟವರ್ಷಂ ಸುಕುಮಾರಪಾದಾಕರೋರುಭಾಕ್ವಂಸ ಕಪೋಲಗಾತ್ರಂ ಚಾರ್ವಾರುಣೋಕ್ಷನ್ನತ ತುಲ್ಯಕರ್ಣಂ ಸ್ವನಾಭನಂ ಸುಭಾನನಂ ಕಂಬುಸುಜಾತಕಂಠಂ. ಸುಂದರ ರೂಪದ ಶುಕ ಮಹರ್ಷಿಗಳು
16 ವರ್ಷದ ತರುಣರು ಮಾಸದ ನಗು ಅವರ ತುಟಿಯ ಅಂಚಿನಲ್ಲಿ ಅಂದಿನ ಕಾಲದ ಎಲ್ಲ ಹೆಣ್ಣು ಮಕ್ಕಳ ಮನಸ್ಸನ್ನು ಅಪಹಾರ ಮಾಡುವಂಥ ಅಪರೂಪದ ಸೌಂದರ್ಯದ ಗಣಿ ಶುಕ ಮಹರ್ಷಿಗಳು ಬಂದಿದ್ದಾರೆ. ಅವರನ್ನು ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗಿ ಸ್ವಾಗತ ಮಾಡಿ ಉಚಿತವಾದ ಆಸನವನ್ನು ಕೊಟ್ಟು ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಅವರಲ್ಲಿ ಕೇಳ್ತಾ ಇದ್ದಾನೆ, ಮ್ರಿಯಮಾಣಸ್ಯ ಯತ್ ಕರ್ತವ್ಯಂ, ಸಾವು ಸಮೀಪಿಸಿದ ವ್ಯಕ್ತಿ ಮಾಡಬೇಕಾದ ಕರ್ತವ್ಯ ಏನು ಮಾಡಬೇಕು? ಯಶ್ರೋತವ್ಯಂ ಮಥೋಜಾಪ್ಯಂ, ಏನನ್ನು ಕೇಳಬೇಕು, ಏನನ್ನು ಜಪಿಸಬೇಕು, ಯಾವುದು ಮಾಡಲೇಬೇಕಾದ ಕರ್ತವ್ಯ, ಯಾವುದು ಮಾಡಬಾರ್ದು. ಮಾಡಬೇಕಾದ್ದೆಲ್ಲ ಮಾಡಲಿಕ್ಕಾಗತ್ತೆ ಗ್ಯಾರಂಟಿ ಇಲ್ಲ ರೀ. ಮಾಡಬಾರದನ್ನು ಬಿಟ್ಟರಾದರೂ ಪುಣ್ಯ ಬರುತ್ತೆ. ಯಾವುದು ಮಾಡಬಾರ್ದು ಅದನ್ನು ಬಿಟ್ಟರಾದ್ರೂ ಸಾಕು. ಎಕ್ಸಾಮ್ ಹಾಲ್ಗೆ ಹೋಗಿ 100ಕ್ಕೆ 100 ಬರೀಲಿಕ್ಕೆ ಆಗದಿದ್ದರೂ ಪರವಾಗಿಲ್ಲ, ಪಾಸಾಗ್ಬೋದು. 35, 40, 50 ಬರೆದು ಕಾಪಿ ಹೊಡೆದರೆ ಮಾತ್ರ ತುಂಬ ತಪ್ಪು. ಏನು ಮಾಡಬೇಕೋ ಅದನ್ನು ಮಾಡಿ, ಏನು ಮಾಡಬಾರ್ದು ಅದನ್ನು ಸರ್ವತಾ ಮಾಡಬಾರ್ದು. ಯದ್ವಾ ವಿಪರ್ಯಯಂ, ಶಾಸ್ತ್ರದಲ್ಲಿ 2 ಹೇಳಿದೆ, ಒಂದು ಮಾಡಬೇಕಾದ್ದು, ಇನ್ನೊಂದು ಮಾಡಬಾರ್ದು. ಮಾಡಬೇಕಾದ್ದು ತುಂಬ ಹೇಳಿದೆ, ಮಾಡಬಾರ್ದನ್ನು ಹೇಳಿದೆ. ಮಾಡಬಾರ್ದನ್ನು ಮೊದಲು ಕೇಳ್ಕೊಳ್ಳಿ, ಅದನ್ನು ಬಿಟ್ಟುಬಿಡಿ. ಮಾಡಬೇಕಾದ್ದನ್ನು ಚೂರು ಚೂರು ಮಾಡಿ, ಪರವಾಗಿಲ್ಲ. ನಮ್ಮದು ಉಲ್ಟಾ, ಮಾಡಬಾರ್ದನ್ನು ಫುಲ್ ಮಾಡ್ತೀವಿ, ಮಾಡಬೇಕಾದ್ದನ್ನು ಚೂರು ಚೂರು ಮಾಡ್ತೀವಿ. ಅದು ಹೇಳಿದ್ದು ಮಾಡಬೇಕಾದ್ದನ್ನು ಚೂರು ಚೂರಾರು ಮಾಡಿರಿ, ಮಾಡಬಾರ್ದನ್ನು ಫುಲ್ಲ ಬಿಡಿ. ಅದನ್ನು ಶಾಸ್ತ್ರ ಹೇಳ್ತಾ ಇದೆ. ಅದನ್ನೆಲ್ಲ ಹೇಳಿ ಅಂತ ಕೇಳಿದಾಗ ಅವರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಅವರು ಏನು ಭಾಗವತ ಹೇಳಿದ್ರು, ಮತ್ತೆ ನಾಳೆ ನೀವು ಸೇರಿದಾಗ, ನೀವು ಸೇರಿದಾಗ ಮತ್ತೆ ಈ ಭಾಗವತದ ಕಥೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಇಲ್ಲಿದೆ. हरि ओम. सप्त दिवसाचे भागवत प्रवचनांचे श्री वामन आचार्य आणि कुटुंब आणि आईचे 1 दिवस प्रवचनांचे प्रभाकर गायतोंडे निंक तंगेल बाईला इले सती हंगे एद्र योका आणि आईचे फलाहार सेवे दामोदर किणी आणि कुटुंब तन्नी वैरोचनो प्रसाद घेवका आणि आचार्य मामांका लास्ट डे वापस एकपळा हे करतात. तुम्ही 4 हाळा हां ते वचन घेवेत. 1-2 अनाउन्समेंट हंगा विराजमान जावन आशिल्ले पुरुषोत्तम देवाक नमस्कार करून, परमपूज्य गुरुवर्य विद्याधीश स्वाम्याले चरणारविंदाक नमस्कार करून हंगा इल्ल्या सर्व जनांकय स्वागत करतास. 9वा दिसू आजी अधिक मासू द्वारकानाथ भवनात जातास. कशी दिसान दिसू आमकां चॅनल एक सपोर्ट पळोवन भारी खूश जातास. प्रथम जावन स्टार्ट करतना आमी 4 वरांचे प्रोग्राम म्हूण लेखिल्ले. ते नित्य प्रोग्राम जावन 30 दिसाचे एक प्रोग्राम आतां जातास. 4 दिसांचो 4 व्रत गुरुवर्याल मार्गदर्शनारी. प्रथम जावन सत्यनारायण पूजली, आतां परा आयतारा राधा पुरुषोत्तम व्रत आसा. तशीच विष्णू सहस्रनामा महिमेचे व्रत 6 तारखेक आनी 13 रामपूजने म्हणलें एक व्रत ते करून 15 तारखेक आमी इंडिपेंडन्स डे सेलिब्रेशन. तशीच आमगेले एक
एम जी नायक मामान एक लीड घेऊन एक ब्लड कॅम्प करका आमगेल समाजा हेल्प जेव तशी एक ब्लड कॅम्प आणि तशीची सांजे एक पेट्रिऑटिक प्रोग्राम दवरला सर्व जणांना हांतू येऊन भागवयसू का आणि दोन्हीच्या कसं म्हण म्हळारी आज आम्ही हांगा तुमका मागिरी मागिरी सांगता आसची हांगा दवरलेली हुंडी हे हुंडयेचे कंप्लीट कलेक्शन 4 संस्थेक ऑर्फनेज तशीची ब्लाइंड स्कूल ओल्ड एज होम आणि स्पेशल चाइल्ड हे 4 संस्थेक आम्ही 4 वांट करून दिवका म्हणून आमगेल्या कमिटीने डिसाईड केला तो पुरा जनांनी तुमगेल्या इच्छानुसार ताकदनुसार कितलं जाता या हुंडीक हे केल्याच तुम्ही सेवा विंगड खंयची करणी जाल्या एडना आम्ही पुरा जनांना ಒಟ್ಟು करून आमगेल्या समाजाक 4 संस्थेक इम्पॉर्टंट संस्थेक आम्ही सपोर्ट करका म्हणलेकला तुम्ही पुरा जनांक सपोर्ट करून आमकां आमगेल्या हात तुम्ही गट्टी करका म्हणून हांव सांगून मुगेल 2 उत्तर कंप्लीट करताच आजी आमगेलो ಒಟ್ಟು प्रदीप जी पै मंगळूरचे हांग्याचे मॅनेजिंग डायरेक्टर तांणी आयल्याची तांकां आमी स्वागत करता आसची तांणी एक दिवसाचे हे प्रोग्राम पळोवन बारीक खुश जावन एक दिवसाचे सेवेक तांणी आमगेल्या प्रोग्रामांत जॉईन जाल्याची आज ही तांकांय प्रसाद जाता आनी तशीची तांणी आमकां रेफ्रिजरेटर आनी हांग्यो स्टॉल हे पुरा तांणी दिवन आमगेले वटूची आमगेले हे अधिक मासांत तांणी आमगेले वटू आसा म्हूण सांगूक हांव इच्छपावन तांकांय हांव स्वागत करता धन्यवाद 1 मिनिट आता आमगेले 6 तारखेचे लक्ष तुळशी अर्चने क्लोज जावन 15 तारखेचे ऑलरेडी 25 बुक जाला तशें हांव 15 तारखेक सकाळी 9:30 बॅच कोण कोण कर न्ही कोण कोण करू म्हणून करका म्हण आसात आनी पुराय थंय काउंटरार टिकेट घेवेत 1000चे हांव वापस सांगता कसं जालें म्हळ्यार केलो जण आज येयले आसता ती तांकां इन्फॉर्मेशन गोत्तासना ताजे खातीर लक्ष तुळशी अर्चने ते दिवस आमी एक कृष्णाल मूर्ती दिता ती 2 दिवली दिता ती तट्टे चिप्पुट तुळशी पुरा हांगा रेडी करता ती तुम्ही मातेर नावनु खरकट खायना तशी बैल मनुष्यान कपड नेसून दर मनुष्याना वेष्टी मुंडा एके पट्टे तोडप लायक म्हणून सांगला जाल्यार कसले कंपल्शन ना ಒಟ್ಟು पॅन्ट घालण्यान आतला जाल तितलेचे तशी ते लक्ष तुळसिका 5 तारखेक आमकां सकाळी दाखून आमकां ते उद्राच्या जान जेवका तशें हांव न्हू जाल्यार तितले जणांना सकाळी येवका टाईम आमी सांगता ते 5 तारखेक येदना येवका म्हणून लक्ष तुळशी 15 आसा कोण कोणाक मेळ्ळी और 6 तारखे येवचे जायना आसले ना 15 तारीख ते दुसरे येवन करूं येता